ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯ ವೀಕ್ಷಕರಿಗೆ ಯದು ನಾಯಕ ಲೋಕನಾವಿಕ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಲೋಕವನ್ನು ಉದ್ಧರಿಸಿ ಆಧರಿಸಿ ಧರ್ಮ ಸಂಸ್ಥಾಪನೆ ಶಿಷ್ಟ ಪರಿಪಾಲನೆಗೆ ಮತ್ಸ್ಯ ರೂಪದಿಂದ ಕಲ್ಕಿ ರೂಪದವರೆಗೆ ದಶಾವತಾರವನ್ನೆತ್ತ ವಿಷ್ಣುವಿನ 8ನೇ ಅವತಾರವೇ ಶ್ರೀಕೃಷ್ಣ ಅವತಾರ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಎಂದು ಗೀತೋಪದೇಶಗೈದ ಪಾರ್ಥ ಸಾರಥಿಗೆ ಇಂದು ಜನ್ಮಾಷ್ಟಮಿಯ ಸಂಭ್ರಮ. ಈ ಜನ್ಮಾಷ್ಟಮಿಯ ವಿಶೇಷತೆಯ ಬಗ್ಗೆ ವೈಶಿಷ್ಟ್ಯತೆಯ ಬಗ್ಗೆ ಇಂದು ನಮ್ಮ ವೀಕ್ಷಕರಿಗೆ ತಿಳಿಸಲು ನಮ್ಮೊಂದಿಗಿದ್ದಾರೆ ಶ್ರೀಯುತ ರಘುಪತಿ ಭಟ್ ಸಸಿಹಿತ್ಲು ಇವರು. ಶ್ರೀಯುತರು ಉಪನ್ಯಾಸಕರು, ಧಾರ್ಮಿಕ ಚಿಂತಕರು ಹಾಗೂ ಜ್ಯೋತಿರ್ವಿದ್ವಾನ್. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಆಚಾರ್ಯ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿದೆ. ಈ ಜನ್ಮಾಷ್ಟಮಿಯ ಆಚರಣೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಭಗವಂತ ಶಿಷ್ಟ ಪರಿಪಾಲನೆಗೋಸ್ಕರ ಅಸುರಾರಿಯಾಗಿ ದಶಾವತಾರವನ್ನು ಎತ್ತಿದ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಆತನ ಈ ಕೃಷ್ಣಾವತಾರದ ಜನ್ಮಾಷ್ಟಮಿಯನ್ನು ಮಾತ್ರ ನಾವು ಬಹು ವಿಜೃಂಭಣೆಯಿಂದ ಆಚರಿಸ್ತೇವೆ. ಆತನ ಬೇರೆ ಯಾವುದೇ ಒಂದು ಅವತಾರದ ಜನ್ಮ ಅಷ್ಟಮಿ ಅಥವಾ ಜನ್ಮವೆತ್ತಿದ ಆ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಿಸುವುದಿಲ್ಲ. ಇದರ ಹಿನ್ನೆಲೆ ಏನು? ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಗುಣಗಣ ನಿಲಯಂ ಪತಿಂ ರಮಾಯಾಹ ಜಗದಘದಹನಂಚ ವಾಸವೀಸೂನುಂ ಮುನಿ ಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಭಗವಂತನ ಅವತಾರಗಳು 10 ಇದ್ದಾವೆ. ಆದರೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವೋ ಅಷ್ಟು ವಿಜೃಂಭಣೆಯಿಂದ ಇತರ ಅವತಾರಗಳನ್ನು ಅಥವಾ ಆ ಅವತಾರ ಎತ್ತಿದಂತಹ ದಿನವನ್ನು ನಾವು ಆಚರಿಸ್ತಾ ಇಲ್ಲ ಅನ್ನುವಂತಹದ್ದು. ಕಾರ್ಯಕ್ರಮದ ಹೆಸರೇ ಲೋಕನಾವಿಕ. ಅವನು ಜಗದ ನಾವಿಕ. ಎಲ್ಲರನ್ನೂ ಕೂಡ ಪಥ ಪ್ರದರ್ಶನವನ್ನು ಮಾಡುವ ಮುಖಾಂತರವಾಗಿ ಜೀವನವನ್ನು ಉದ್ಧಾರಗೊಳಿಸತಕ್ಕಂತಹ ಪರಮಚೈತನ್ಯ. ಅಂತಹ ಭಗವಂತನ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇತರ ಎಲ್ಲ ಅವತಾರಗಳು ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ನೋಡಿದರೆ ಭಗವಂತನ ಅವತಾರಗಳಲ್ಲಿ 2 ವಿಧ ಇದೆ. ಒಂದು ಜ್ಞಾನಾವತಾರ, ಮತ್ತೊಂದು ಬಲಾವತಾರ ಅಂತ ಹೇಳಿ. ಕೆಲವೊಂದು ಅವತಾರಗಳಲ್ಲಿ ಬಲಾವತಾರಗಳು ಮಾತ್ರ ಶತ್ರು ಸಂಹಾರಕ್ಕೋಸ್ಕರವಾಗಿ ಬಂದಿರುವಂತಹದ್ದು. ಅಲ್ಲಿ ಯಾವುದೇ ಜ್ಞಾನ ಕಾರ್ಯಗಳು ನಡೆದಿಲ್ಲ. ಮತ್ಸ್ಯಾವತಾರ ಆಗಿರಬಹುದು, ಕೂರ್ಮಾವತಾರ ಆಗಿರಬಹುದು. ಇದೆಲ್ಲವೂ ಕೂಡ ಶತ್ರು ಸಂಹಾರವನ್ನು ಮಾಡುತ್ತಾ ಶಿಷ್ಟ ರಕ್ಷಣೆಗೋಸ್ಕರವಾಗಿ ಎತ್ತಿರುವಂತಹ ಅವತಾರ. ರಾಮಾವತಾರವನ್ನು ತಗೊಂಡ್ರೂ ಕೂಡ ಅಲ್ಲಿ ಯಾವುದೇ ಉಪದೇಶ ಇಲ್ಲ. ತನ್ನ ಜೀವನವೇ ಒಂದು ಉಪದೇಶ ಅಂತ ಬಿಟ್ಟರೆ ಜ್ಞಾನ ಕರ್ಮ ಅಲ್ಲಿ ಯಾವುದೂ ನಡೆದಿಲ್ಲ. ಶತ್ರು ಸಂಹಾರ ಅಷ್ಟೇ ನಡೆದಿದೆ. ರಾಮನ ಜೀವನವನ್ನೇ ನಾವು ಆದರ್ಶ ಅಂತ ಸ್ವೀಕಾರ ಮಾಡಿದವರು. ಆದರೆ ಕೃಷ್ಣನ ಅವತಾರ ಹಾಗಲ್ಲ. ಕೃಷ್ಣ ಜ್ಞಾನಾವತಾರವೂ ಹೌದು, ಬಲಾವತಾರವೂ ಹೌದು. ಜ್ಞಾನ ಅವತಾರ ಹೇಗೆ ಅಂತ ಕೇಳಿದರೆ ಸಕಲ ವೇದಗಳ ಸಾರಭೂತವಾದಂತಹ ಭಗವದ್ಗೀತೆಯನ್ನು ಉಪದೇಶ ಮಾಡುವ ಮುಖಾಂತರವಾಗಿ ಅರ್ಜುನನನ್ನು ಪ್ರತಿನಿಧೀಕರಿಸಿಕೊಂಡು ಸಮಸ್ತ ಜೀವ ಜಡಾತ್ಮಕವಾದಂತಹ ಪ್ರಪಂಚದ ಉದ್ಧಾರದ ಹಾದಿಯನ್ನು ತೋರಿಸಿದವನು. ನಮಗೆ ಗೊತ್ತಿರುವಂತಹದ್ದು ಭಗವದ್ಗೀತೆ ಅಷ್ಟೇ. ಉದ್ಧವ ಗೀತೆ ಅಂತ ಇದೆ. ಕೃಷ್ಣನ ಉಪದೇಶಾಮೃತಗಳು ಹಲವು ಇದೆ. ಇನ್ನು ಬಲ ಕಾರ್ಯಗಳು ಆ ಅವತಾರದಲ್ಲಿ ಬಾಲ್ಯದಿಂದಲೇ ನಡೆದು ಬಂದಿದೆ. ಧೇನುಕಾಸುರನನ್ನು ಕೊಂದ, ಶಕಟನನ್ನು ಕೊಂದು ಕೆಡಹಿದ, ಹೀಗೆ 10 ಹಲವು ತನ್ನ ಶತ್ರು ನಿಗ್ರಹದ ಕಾರ್ಯವನ್ನು ತಾನು ಭೂಮಿಗೆ ಇಳಿದು ಬಂದ ದಿನದಿಂದಲೇ ತೋರಿಸಿದ. ಇಷ್ಟು ಮಾತ್ರ ಅಲ್ಲದೆ ಇನ್ನೂ ವೈಶಿಷ್ಟ್ಯ ಒಂದು ಇದೆ. ನಮಗೆ ಈ ಕಲಿಯುಗಕ್ಕೆ ಹತ್ತಿರದ ಅವತಾರ ಯಾವುದು ಅಂತ ಕೇಳಿದರೆ ಅದು ಕೃಷ್ಣಾವತಾರ. ಆರ್ಯರು ದ್ರಾವಿಡರು ಅನ್ನುವಂತಹ ಸಿದ್ಧಾಂತಗಳನ್ನು ಏನೋ ಹೇಳುತ್ತಾರೆ.
ಇದೆಲ್ಲವೂ ಕೂಡ ಪರಪ್ರತ್ಯಯ ನೇಯ ಬುದ್ಧಿ ಅಂತ ಹೇಳಬೇಕು. ಈ ಮಣ್ಣಿನ ಒಂದು ದುರಂತ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇತಿಹಾಸವನ್ನು ನಾವು ಬರೀತಾ ಇಲ್ಲ. ಈ ಮಣ್ಣಿನ ಇತಿಹಾಸವನ್ನು ಯಾರೋ ಬರೆದ್ರು ಅದನ್ನೇ ನಾವು ಕೆನ್ನೆ ತಟ್ಟಿಕೊಂಡು ಹೌದಪ್ಪ ಅಂತ ಹೇಳಿ ಒಪ್ಪಿಕೊಳ್ತಾ ಇದ್ದೀವಿ. ನಿಜವಾಗಿ ಇಲ್ಲಿಯ ಇತಿಹಾಸವನ್ನು ನಾವು ನೋಡಿದರೆ, ಈ ಕಲಿಯುಗದಲ್ಲಿ 36 ವರ್ಷಗಳ ಕಾಲ ಶ್ರೀಕೃಷ್ಣನಿದ್ದ. ಇವತ್ತಿಗೆ ಕಲಿಯುಗ ಆರಂಭ ಆಗಿ 5000 ವರ್ಷಗಳು ಸಂದು ಹೋದವು. 5000 ವರ್ಷಗಳ ಹಿಂದೆ ಕೃಷ್ಣ ಇದೇ ಮಣ್ಣಿನಲ್ಲಿ ಇದ್ದ. ಈ ಮಣ್ಣಿನಲ್ಲಿ ಇರ್ತಾ ಜ್ಞಾನ ಬೋಧಿಯನ್ನು ನೀಡಿದ, ಧರ್ಮದ ಸಂಸ್ಥಾಪನೆಯನ್ನು ಮಾಡಿದ. ಆ ಕಾರಣದಿಂದಾಗಿ ಇವತ್ತಿನವರೆಗೂ ಕೂಡ ಈ ಭೂಮಿಯಲ್ಲಿ ಭಾರತೀಯವಾದಂತಹ ಸಂಸ್ಕೃತಿ, ಭಾರತೀಯವಾದಂತಹ ಧರ್ಮ ಅಂತ ನಾವು ಏನು ಹೇಳ್ತಾ ಇದ್ದೀವೋ ಅದು ಗಟ್ಟಿಯಾಗಿ ನೆಲೆಯೂರಿದೆ. ಕೌರವರನ್ನು ನಾಶ ಮಾಡುವ ಮುಖಾಂತರವಾಗಿ, ಪಾಂಡವರನ್ನು ಧರ್ಮ ಗದ್ದುಗೆಯಲ್ಲಿ ಕೂರಿಸುವ ಮುಖಾಂತರವಾಗಿ ಈ ಮಣ್ಣಿನ ಸತ್ವ ಉಳಿಯಬೇಕು ಇನ್ನಷ್ಟು ವರ್ಷ ಅಂತ ಹೇಳಿ ಆ ಕೃಷ್ಣನ ಯಾವ ಒಂದು ಭವಿಷ್ಯತ್ತಿನ ಬಗೆಗೆ ಇದ್ದಂತಹ ಕಾಳಜಿ ಇದೆಯೋ ಅದು ಅನುಪಮವಾಗಿದೆ. ಇಷ್ಟು ಮಾತ್ರ ಅಲ್ಲದೆ ರಾಮಾವತಾರವನ್ನು ನಾವು ನೋಡಬಹುದು. ನಮಗೆ ಇದಕ್ಕೆ ಪ್ರಮಾಣಗಳು ಸಿಗ್ತವೆ. ಒಂದು ಕಾಲದ ಪರಿಮಿತಿಯನ್ನು ನಾನು ಹೇಳಿಕೊಂಡು ಬಿಡ್ತೇನೆ. ಯುಗಗಳು, ಆ ನಂತರದಲ್ಲಿ ಮನ್ವಂತರ, ಕಲ್ಪ, ಇವನ್ನು ನಾನು ಹೇಳಿದರೆ ಯಾಕೆ ಕೃಷ್ಣನ ಅವತಾರ ಇಷ್ಟು ಹತ್ತಿರ ಅಂತ ಹೇಳಿ ನಮಗೆ ಅರ್ಥ ಆಗುತ್ತದೆ. 4 ಯುಗಗಳು ಅಂತ ಹೇಳಿ ನಮಗೆ ಗೊತ್ತಿದೆ. ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವಂತಹದ್ದು. ಕಲಿಯುಗದ ಮಾನ ಎಷ್ಟು ಅಂತ ಕೇಳಿದ್ರೆ 4,32,000 ವರ್ಷ, 4,32,000 ವರ್ಷಗಳು. ಇದು ಕಲಿಯುಗದ ಮಾನ. ಇನ್ನು ಇದರ ಹಿಂದಿನ ಯುಗ ದ್ವಾಪರ ಯುಗದ ಮಾನ ಎಷ್ಟು ಅಂತ ಕೇಳಿದ್ರೆ ಇಂಟು 2 ಮಾಡಿದರೆ ಆಯಿತು. 4,32,000 ಇದ್ದದ್ದು 8,64,000 ಅದು ದ್ವಾಪರ ಯುಗದ ಮಾನ. ಅದಕ್ಕೆ ಮತ್ತೆ ಒಂದು ಪಟ್ಟು ಸೇರಿದರೆ ಅದು ತ್ರೇತಾಯುಗ ಆಗುತ್ತದೆ. ಮತ್ತೆ ಒಂದು ಪಟ್ಟನ್ನು ಸೇರಿಸಿದರೆ ಅದು ಆರಂಭದ ಯುಗ, ಕೃತಯುಗ ಅಂತ ಆಗುತ್ತದೆ. ಒಟ್ಟು ಹಾಗಿದ್ರೆ ಒಂದು ಚತುರ್ಯುಗಗಳು ನಡೆಯಬೇಕಿದ್ರೆ ಎಷ್ಟು ವರ್ಷಗಳಾಗುತ್ತದವೆ ಅಂತ ಕೇಳಿದ್ರೆ 43,20,000 ವರ್ಷಗಳು ಆಗುತ್ತವೆ ಒಮ್ಮೆ ಚತುರ್ಯುಗ ಆಗಬೇಕಿದ್ರೆ. ಇಂತಹ ಚತುರ್ಯುಗಗಳು 72 ಬಾರಿ ಸುತ್ತಬೇಕು. 72 ಬಾರಿ ಕೃತ, ತ್ರೇತ, ದ್ವಾಪರ, ಕಲಿ, ಕೃತ, ತ್ರೇತ, ದ್ವಾಪರ, ಕಲಿ ಅನ್ನುವಂತಹ 72 ಬಾರಿ ಆವೃತ್ತಿ ಆದಾಗ ಅದಕ್ಕೆ ನಾವು ಮನ್ವಂತರ ಅಂತ ಹೇಳ್ತೀವಿ. ಇಂತಹ 14 ಮನ್ವಂತರಗಳು ಬ್ರಹ್ಮನ ಒಂದು ಹಗಲು, ಮತ್ತೆ 14 ಮನ್ವಂತರಗಳು ಆ ಬ್ರಹ್ಮದೇವನ ಒಂದು ರಾತ್ರಿ. ಈ ಒಂದು ರಾತ್ರಿ ಒಂದು ಹಗಲು ಅಲ್ಲಿಗೆ 14 28 ಮನ್ವಂತರಗಳಾಯಿತು. ಈ 28 ಮನ್ವಂತರಗಳನ್ನು ಒಂದು ಕಲ್ಪ ಅಂತ ಹೇಳ್ತೀವಿ. ಬ್ರಹ್ಮದೇವರ ಒಂದು ದಿನ. ಈ ಒಂದು ದಿನ ಬ್ರಹ್ಮದೇವರ ಆಯಸ್ಸು ಎಷ್ಟು ಅಂತ ಕೇಳಿದ್ರೆ ಅದು 100 ವರ್ಷ. ಅದೊಂದು ಪದವಿ, ಬ್ರಹ್ಮ ಪದವಿ. ಆ 100 ವರ್ಷ ಬ್ರಹ್ಮದೇವರ 100 ವರ್ಷ ಅಂದರೆ ಈ 28 ಮನ್ವಂತರಗಳು ಕಳೆದ ನಂತರದಲ್ಲಿ ಅಂತಹ 28 100 ಕಳೆದಾಗ ಬ್ರಹ್ಮದೇವರ ಆ ಪದವಿಯಿಂದ ಮೋಕ್ಷಕ್ಕೆ ಬ್ರಹ್ಮದೇವರು ಹೋಗುತ್ತಾರೆ ಅನ್ನುವಂತಹದ್ದು ನಿಖಿಲ ಆಗಮಗಳ ನಿಗಮ ಆಗಮಗಳ ಸಾರ. ಈ ಆವೃತ್ತಿ ಏನಿದೆಯೋ ಇದರಲ್ಲಿ 24ನೇ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಭಗವಂತ ಅವತಾರವನ್ನೆತ್ತಿ ಭೂಮಿಗೆ ಬಂದ. ಈಗ ನಡೀತಾ ಇರುವಂತಹದ್ದು 28ನೇ ಆವರ್ತನೆ, ಅಷ್ಟಾವಿಂಶತಿತಮೇ ಕಲಿಯುಗೆ 28ನೇ ಆವರ್ತನೆ. ಈ 28ನೇ ಆವರ್ತನೆಯಲ್ಲಿ 28ನೇ ಕಲಿಯುಗ ಇದು ಇವಾಗ ನಡೀತಾ ಇರುವಂತಹದ್ದು. ಈ 28ನೇ ಆವೃತ್ತಿಯಲ್ಲಿ ಒಂದು ಬಹಳ ವಿಶೇಷ ಇದೆ. ವೇದವ್ಯಾಸರು ಮಹಾಭಾರತವನ್ನು ಕಂಪೋಸ್ ಮಾಡಿದರು, ಸಂರಚನೆ ಮಾಡಿಕೊಟ್ರು. ಆ ನಂತರದಲ್ಲಿ ವೇದಗಳನ್ನು ವಿಭಾಗ ಮಾಡಿದರು. ಅನುಪಮವಾದಂತಹ ಅಪ್ರತಿಮವಾದಂತಹ ಜ್ಞಾನ ಕಾರ್ಯ ವೇದವ್ಯಾಸ ಅವತಾರದಲ್ಲಿ ನಡೆಯಿತು. ಈ ಅವತಾರವೂ ಕೂಡ ಪ್ರತಿಯೊಂದು ಕಾಲದಲ್ಲಿಯೂ ಆಗೋದಿಲ್ಲ. ಅದೂ ಕೂಡ ಕೆಲವೊಂದು ವರ್ಷಗಳನ್ನು ತೃತೀಯೆ, ಸಪ್ತಮೆ, 3ನೇ ಆವೃತ್ತಿಯಲ್ಲಿ ವೇದವ್ಯಾಸರ ಅವತಾರವನ್ನೆತ್ತುತ್ತಾರೆ. 7ನೆಯ ಆವೃತ್ತಿಯಲ್ಲಿ ದ್ವಾಪರದಲ್ಲಿ ಅವತಾರವನ್ನೆತ್ತುತ್ತಾರೆ. ಹಾಗೆಯೇ 28ನೆಯ
ಇವಾಗ ಕಳೆದು ಹೋಗಿರುವಂತಹ ದ್ವಾಪರದ ಅಂತ್ಯ ಭಾಗದಲ್ಲಿ ವೇದವ್ಯಾಸರು ಭಗವಂತನೇ ವೇದವ್ಯಾಸರಾಗಿ ಅವತಾರವನ್ನು ಎತ್ತಿದ್ರು. ಜೊತೆಗೆ ಕೃಷ್ಣನೂ ಕೂಡ ಜನ್ಮವನ್ನು ಎತ್ತಿ ಬಂದಿದ್ದ. ಆದ್ದರಿಂದಾಗಿ ಜನ್ಮವನ್ನು ಎತ್ತಿ ಬಂದಿದ್ದ ಅನ್ನುವಂತಹದ್ದು ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ತಪ್ಪಾಗುತ್ತದೆ. ಭಗವಂತ ಪ್ರಾದುರ್ಭಾವವನ್ನು ಹೊಂದುವಂತಹದ್ದು. ಜನ್ಮಿಸಿ ಬಂದ ಅಂತ ಹೇಳಿದರೂ ಕೂಡ ಅರ್ಥ ಅದೇ, ಜನಿ ಪ್ರಾದುರ್ಭಾವೇ, ಭಗವಂತ ವ್ಯಕ್ತಗೊಂಡ, ಈ ಲೋಕದಲ್ಲಿ ವ್ಯಕ್ತಗೊಂಡ ಅನ್ನುವಂತಹದ್ದು. ಆದ್ದರಿಂದಾಗಿ ಎಲ್ಲ ಅವತಾರಗಳಿಂದಲೂ ಕೂಡ ನರಸಿಂಹ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ, ರಾಮನವಮಿಯನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಆದರೆ ಇಷ್ಟು ವಿಜೃಂಭಣೆ ಇಲ್ಲ. ಯಾಕೆ ವಿಜೃಂಭಣೆ ಇಲ್ಲ ಕೇಳಿದ್ರೆ, ಉಳಿದ ಎಲ್ಲ ಅವತಾರಗಳು ಕೂಡ ಹಿಂದಿನ ಕಾಲಕ್ಕೆ ಸಂದು ಹೋಗುತ್ತವೆ. ಅದರಲ್ಲಿ ಕೃಷ್ಣನ ಅವತಾರ ಮಾತ್ರ ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಅವತಾರ. ಜೊತೆಗೆ ನಮಗೆ ಹೇಳಿಕೊಳ್ಳಿಕ್ಕೆ ಭಾರಿ ಖುಷಿ. ಇದೇ ಕಲಿಯುಗದಲ್ಲಿ 36 ವರ್ಷಗಳ ಕಾಲ ಧರ್ಮರಾಜ ಈ ಧರ್ಮ ಸಿಂಹಾಸನವನ್ನು ಪರಿಪಾಲನೆ ಮಾಡಿದ್ದ. ಜೊತೆಗೆ ಕೃಷ್ಣನೂ ಕೂಡ 36 ವರ್ಷಗಳ ಕಾಲ ಈ ಭೂಮಿಯಲ್ಲಿ ತಾನು ಅವತಾರದ ಕಾರ್ಯವನ್ನು ಮಾಡುತ್ತಾ ಇದ್ದ ಅಂತ ಹೇಳಿ, ಪಾಂಡವರು ಮಹಾಭಾರತ ಯುದ್ಧವನ್ನು ಮುಗಿಸುವ ಹೊತ್ತಿಗೆ ಕೃಷ್ಣನ ಒಂದು ಆಯುಷ್ಯದ ಮಾನವನ್ನು ಹೇಳಿಬಿಡ್ತೇನೆ. ಕೃಷ್ಣನಿಗೆ ಮಹಾಭಾರತ ಯುದ್ಧ ಆಗಬೇಕಿದ್ರೆ ಕೃಷ್ಣನ ವಯಸ್ಸು ಆಜುಬಾಜು 70-71 ವರ್ಷ. ಆನಂತರದಲ್ಲಿ 36 ವರ್ಷ ಅಂತ ಹೇಳಿದ್ರೆ ಒಟ್ಟು 106 ವರ್ಷಗಳ ಕಾಲ ಇದೇ ಕಲಿಯುಗದಲ್ಲಿ 36 ವರ್ಷ, ಕಲಿಯುಗಕ್ಕೆ ಹತ್ತಿರವಾಗಿ ಮತ್ತೆ 70 ವರ್ಷ. ಆದ್ದರಿಂದಾಗಿ ಈ ಯುಗಕ್ಕೆ ಬಹಳ ಹತ್ತಿರದ ದೇವತೆ, ಬಹಳ ಹತ್ತಿರದ ಅವತಾರ ಅನ್ನುವ ಕಾರಣಕ್ಕೋಸ್ಕರವಾಗಿ ವಿಶಿಷ್ಟವಾದಂತಹ ವಿಜೃಂಭಣೆಯಿಂದ ನಾವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅನ್ನುವುದಾಗಿ ಈ ಉತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಂದು ವರ್ಷ ಜನ್ಮಾಷ್ಟಮಿಯ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ಗೊಂದಲಗಳು ಉಂಟಾಗ್ತದೆ. ಅಂದರೆ ಕೆಲವರಿಗೆ ಮುಂಚಿನ ದಿವಸ ಇರ್ಬೋದು ಅಷ್ಟಮಿ, ಕೆಲವರಿಗೆ ನಂತರದ ದಿನಗಳಿರ್ಬೋದು. ಈ ಗೊಂದಲ, ಈ ಎರಡೆರಡು ಅಷ್ಟಮಿಗಳು ಯಾವ ರೀತಿಯಾಗಿ ಬರ್ತವೆ, ಯಾಕೆ ಬರ್ತವೆ, ಈ ಗೊಂದಲಗಳನ್ನು ಯಾವ ರೀತಿ ನಿವಾರಣೆಯನ್ನು ಮಾಡಿಕೊಳ್ಬಹುದು? ಈ ಅಷ್ಟಮಿ ವಿಷಯದಲ್ಲಿ ಗೊಂದಲ ದೇಶಾದ್ಯಂತ ಭರತ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಷ್ಟಮಿಯ ಆಚರಣೆ ಯಾವಾಗ ಅಂತ ಕೇಳಿದರೆ ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಏನಿದೆಯೋ ಅದೇ ದಿವಸಕ್ಕೆ ಆಚರಣೆಯನ್ನು ಮಾಡುವಂತಹದ್ದು. ಆದರೆ ಇಲ್ಲಿ ಸೌರಮಾನ ಪದ್ಧತಿ ಅಂತ ಇದೆ, ಆನಂತರದಲ್ಲಿ ಚಾಂದ್ರಮಾನ ಪದ್ಧತಿ ಅಂತ ಇದೆ. ಈ ಗೊಂದಲ ನಮಗೆ ಪ್ರಧಾನವಾಗಿ ಗೊಂದಲ ಬಗೆಹರಿಯಬೇಕು ಅಂತಾದರೆ ಕೃಷ್ಣ ಹುಟ್ಟಿದ್ದು ಯಾವಾಗ ಅನ್ನುವಂಥದ್ದು ನಿರ್ಧಾರ ಆಗಬೇಕು. ಕೃಷ್ಣ ಹುಟ್ಟಿದ್ದು ಅಥವಾ ಕೃಷ್ಣ ಈ ಭೂಮಿಗೆ ಪ್ರಾದುರ್ಭಾವವನ್ನು ಹೊಂದಿದಂತಹ ಸಮಯ ಯಾವುದು ಅಂತ ಇದು ನಿಷ್ಕರ್ಷೆ ಇನ್ನೂ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಆಚಾರ್ಯ ಮಧ್ವರು ಹೇಳುತ್ತಾರೆ, ಯಸ್ಮಿನ್ನಬ್ಧೆ ಭಾದ್ರಪದೇಶ ಮಾಸೆ, ಕೃಷ್ಣಾವತಾರ ಆಗಿರುವಂತಹದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ರೋಹಿಣಿ ನಕ್ಷತ್ರ ಇರುವಂತಹ ದಿನ, ಅಷ್ಟಮಿಯ ದಿನ ಕೃಷ್ಣನ ಪ್ರಾದುರ್ಭಾವ ಆಯಿತು ಅಂತ ಹೇಳ್ತಾರೆ. ಹಾಗಿದ್ರೆ ಭಾದ್ರಪದ ಮಾಸವೋ ಅಥವಾ ಶ್ರಾವಣ ಮಾಸವೋ ಅನ್ನುವಂತಹ ಸಂಶಯ ನಮಗೆ ಬರುತ್ತದೆ. ಈ ಗೊಂದಲವನ್ನು ನಾವು ಇಟ್ಕೊಳ್ಬೇಕಾದ್ದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ಒಂದು ನಿರ್ಣಯ ಇದೆ. ಜನ್ಮಾಷ್ಟಮಿ ಬೇರೆ, ಕೃಷ್ಣ ಜಯಂತಿ ಅನ್ನುವಂತಹದ್ದು ಬೇರೆ. ಆ ವಿಚಾರಕ್ಕೆ ಹೋಗುವ ಮೊದಲು ಇನ್ನೂ ಒಂದು ಸಣ್ಣ ಸಂಶಯ ಇದೆ, ಅದನ್ನು ನಾನು ಬಗೆಹರಿಸಿ ಬಿಡ್ತೇನೆ. ಅಷ್ಟಮಿಯನ್ನ ಆಚರಣೆ ಮಾಡಬೇಕಿದ್ರೇನೆ ಒಂದು ದಿವಸ ಹಿಂದೆ ಮುಂದೆ ಆಗುವಂತಹದ್ದು ಹೇಗೆ ಅಂತ ನಮಗೆ ಒಂದು ನಿಯಮ ಇದೆ. ಏನು ನಿಯಮ ಅಂತ ಕೇಳಿದ್ರೆ, ಈ ಹಿಂದಿನ ತಿಥಿ ಸೇರಿಕೊಂಡಿರುವಂತಹ ತಿಥಿಯಿಂದ ಆಚರಣೆ ಕೆಲವೊಂದು ಮುಂದಿನ ತಿಥಿಯನ್ನು ಸೇರಿಸಿಕೊಂಡು ಆಚರಣೆ, ಇದಕ್ಕೆ ವಿದ್ಧ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇವಾಗ ಅಷ್ಟಮಿಯ ಆಚರಣೆಯನ್ನು ಮಾಡಬೇಕಿದ್ರೆ ನವಮಿ, ಮುಂದಿನ ತಿಥಿಯಾದಂತಹ ನವಮಿ ನಮಗೆ ಸಿಗಬೇಕು, ಸಪ್ತಮಿ ಅಲ್ಲ. ಸಪ್ತಮಿಯ ದಿನ ಅಷ್ಟಮಿ ಬಂತು ಅಂತಾದರೆ ಆವತ್ತು ನಾವು ಆಚರಣೆಯನ್ನು ಮಾಡಲಿಕ್ಕೆ ಇಲ್ಲ. ನಮಗೆ ಸಪ್ತಮಿ ವಿದ್ಧ, ಸಪ್ತಮಿಯ ಸಂಪರ್ಕ ಇಲ್ಲದೇ ಇರುವಂತಹ ಅಷ್ಟಮಿ ಮತ್ತು ನವಮಿ ನಮಗೆ ಬರಬೇಕು. ಆವಾಗ ಮಾತ್ರ ನಮಗೆ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಲಿಕ್ಕೆ ಬರುತ್ತದೆ. ಅದು ಏಕಾದಶಿ ದಿವಸವೂ ಹಾಗೆಯೇ.
ದಶಮಿಯಿಂದ ವಿದ್ಧವಾದಂತಹ ಯಾವ ಏಕಾದಶಿ ಇದೆ ಅದು ಆಚರಣೆಗೆ ಯೋಗ್ಯ ಅಲ್ಲ. ದ್ವಾದಶಿ ಯುಕ್ತವಾದಂತಹ ಏಕಾದಶಿ ನಾವು ಆಚರಣೆಯನ್ನು ಮಾಡಬೇಕು ಅನ್ನುವಂತಹದ್ದು ನಿಯಮ. ಆದ್ರಿಂದಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಬೇಕಿದ್ರೂ ಕೂಡ ನವಮಿಯುತವಾದಂತಹ ಅಷ್ಟಮಿ ಅಂತ ನಾವಿಟ್ಟುಕೊಂಡ್ರೆ ಈ ಸಮಸ್ಯೆ ಬರೋದಿಲ್ಲ. ಇದಕ್ಕೆ ಶಾಸ್ತ್ರೀಯವಾದಂತಹ ವಚನವೇ ಇದೆ. ಏನು ಅಂತ ಕೇಳಿದರೆ, ಈ ನಾಷ್ಟಮಿ ಸಪ್ತಮಿ ಯುಕ್ತ ಸಪ್ತಮಿ ನಾಷ್ಟಮಿ ಯುತ ನವಮ್ಯಾ ಸಹ ಕಾರ್ಯ ಸ್ಯಾತ್ ಅಷ್ಟಮಿ ನಾತ್ರ ಸಂಶಯ ಅನ್ನುವಂತಹದ್ದು ಪದ್ಮಪುರಾಣದ ವಚನ. ಈ ವಾಕ್ಯ ನಮಗೆ ಏನು ಹೇಳುತ್ತದೆ ಅಂತ ಕೇಳಿದ್ರೆ, ನಾಷ್ಟಮಿ ಸಪ್ತಮಿ ಯುಕ್ತ ಅಷ್ಟಮಿ ಸಪ್ತಮಿ ಯುಕ್ತ ನ ಭವೇತ್, ಅದು ಸಪ್ತಮಿಯಿಂದ ಕೂಡಿಕೊಂಡಿರಬಾರದು. ಆನಂತರದಲ್ಲಿ ನವಮ್ಯಾ ಸಹ ಕಾರ್ಯ ಸ್ಯಾತ್, ಅಷ್ಟಮಿಯನ್ನು ಯಾವತ್ತೂ ಮಾಡಬೇಕು ಕೇಳಿದ್ರೆ ನವಮಿಯಿಂದ ಕೂಡಿಕೊಂಡಂತಹ ಅಷ್ಟಮಿಯ ಆಚರಣೆಯನ್ನು ಮಾಡಬೇಕು. ಆದ್ರಿಂದಾಗಿ ಹಿಂದಿನ ದಿವಸವೋ ಮುಂದಿನ ದಿವಸವೋ ಅನ್ನುವಂತಹ ಸಂಶಯಕ್ಕೆ ಇಲ್ಲಿ ಎಡೆ ಇಲ್ಲ. ಇನ್ನೂ ಒಂದು ಇದೆ, ಕೆಲವೊಂದು ಬಾರಿ ಶ್ರಾವಣದಲ್ಲಿ ನಮಗೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ, ಕೆಲವೊಮ್ಮೆ ನಮಗೆ ಭಾದ್ರಪದ ಮಾಸದಲ್ಲಿ ನಮಗೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಅಂತ ಹೇಳಿ. ದೇಶಾದ್ಯಂತ ಇರುವಂತಹ ಸಾರ್ವತ್ರಿಕವಾದಂತಹ ನಿಯಮ ಏನೋ ಕೇಳಿದ್ರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಅವತ್ತು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ. ಆದರೆ ಈ ಚಾಂದ್ರಮಾಸ ಆನಂತರದಲ್ಲಿ ಸೌರಮಾಸ ಅಂತ ಇರಬೇಕಿದ್ರೆ ವಿಶೇಷವಾಗಿ ನಮಗೆ ಉಡುಪಿಯಲ್ಲಿ ನಮಗೆ ಕೇವಲ ಶ್ರಾವಣ ಮಾಸ ಬಂದರೆ ಆಗೋದಿಲ್ಲ. ನಮಗೆ ರೋಹಿಣಿ ನಕ್ಷತ್ರ ಯುತವಾದಂತಹ ಜಯಂತಿ ಸಿಗಬೇಕು. ಆ ಜಯಂತಿ ಪ್ರತಿ ವರ್ಷವೂ ಸಿಗುತ್ತೋ ಅಂತ ಕೇಳಿದ್ರೆ ಕೆಲವೊಮ್ಮೆ ಸಿಗ್ತದೆ, ಕೆಲವೊಮ್ಮೆ ಸಿಗೋದಿಲ್ಲ. ಹಾಗಂತ ಹೇಳಿ ನಮಗೆ ಜಯಂತಿ ಯೋಗ ಬರಬೇಕು ಅಂತ ಆದರೆ ಅದು ಒಂದು ಭಾದ್ರಪದ ಮಾಸ ಅಥವಾ ಶ್ರಾವಣ ಮಾಸ. ಆದರೆ ಜಯಂತಿ ತಿಥಿ ಜಯಂತಿ ಅನ್ನುವಂತಹ ಯೋಗ ಹೇಗೆ ಅಂತ ಕೇಳಿದ್ರೆ, ಯಾವತ್ತು ನಮಗೆ ಅಷ್ಟಮಿ ತಿಥಿಯ ಜೊತೆಗೆ ರೋಹಿಣಿ ನಕ್ಷತ್ರವೂ ರಾತ್ರಿಗೆ ಸಿಗುತ್ತೋ ಅದನ್ನು ಜಯಂತಿ ನಾಮಸಾ ಪ್ರೋಕ್ತ, ಅದಕ್ಕೆ ಜಯಂತಿ ಅಂತ ಹೇಳಿ ಹೆಸರು. ಈ ಜಯಂತಿ ಕೃಷ್ಣ ಜನ್ಮಾಷ್ಟಮಿ ಅಂತ ಏನು ಹೇಳ್ತೀವೋ ಎರಡು ಬೇರೆ ಬೇರೆ. ಅದು ಕೃಷ್ಣ ಜನ್ಮಾಷ್ಟಮಿಯೂ ಬೇರೆ, ಕೃಷ್ಣ ಜಯಂತಿಯೂ ಬೇರೆ. ಜಯಂತಿ ಅನ್ನುವಂತಹ ಶಬ್ದಕ್ಕೆ ಅರ್ಥವೇ ನಾವಿವತ್ತಿನ ದಿವಸ ಎಲ್ಲರ ಪುಣ್ಯ ದಿನವನ್ನು ಕೂಡ ಜನ್ಮದಿನವನ್ನು ಕೂಡ ಜಯಂತಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಜಯಂತಿ ಅನ್ನುವಂತಹ ಶಬ್ದಕ್ಕೆ ಅರ್ಥ ಅದೇನೂ ಅಲ್ಲ. ತಿಥಿಯ ಜೊತೆಗೆ ಯಾವತ್ತು ನಕ್ಷತ್ರದ ಸಂಯೋಗ ಆಗುತ್ತದೋ ಈ ಯೋಗವನ್ನು ನಾವು ಜಯಂತಿ ಅಂತ ಹೇಳುವಂತಹದ್ದು. ಆದ್ರಿಂದಾಗಿ ನರಸಿಂಹ ಜಯಂತಿ ಅಂತ ಹೇಳ್ತೀವಿ, ರಾಮ ಜಯಂತಿ ಅಂತ ಹೇಳೋದಿಲ್ಲ, ರಾಮನವಮಿ ಅಂತ ಹೇಳ್ತೀವಿ. ಕೃಷ್ಣನಲ್ಲಿ ಆಗಬೇಕಿದ್ರೆ ಕೃಷ್ಣ ಜನ್ಮಾಷ್ಟಮಿ ಅಂತಲೂ ಹೇಳ್ತೀವಿ, ಕೃಷ್ಣ ಜಯಂತಿ ಅಂತಲೂ ಹೇಳ್ತೀವಿ. ಇದನ್ನು ನಾನು ಸ್ವಲ್ಪ ವಿಸ್ತಾರವಾಗಿ ಯಾಕೆ ಹೇಳ್ತಾ ಇದ್ದೇನೆ ಕೇಳಿದ್ರೆ, ಈ ಗೊಂದಲ ಇವತ್ತಿಗೂ ಇದೆ. ಈ ಜಯಂತಿ ಅಂದರೆ ಏನು, ಈ ಜನ್ಮಾಷ್ಟಮಿ ಅಂದರೆ ಏನು ಅನ್ನುವಂತಹದ್ದು ನಮಗೆ ಶಾಸ್ತ್ರ ಹೇಳ್ತದೆ, ನಿಯಮವನ್ನು ಮಾಡ್ತಾರೆ. ಈ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹದ್ದು ಏನಿದೆಯೋ ಅದು ನಮಗೆ ಮಾಡಬೇಕಾದ್ದು, ಅದೇ ಜಯಂತಿ ಅನ್ನುವಂತಹದ್ದು. ಅದರಲ್ಲಿ ನಿತ್ಯತ್ವವೂ ಇದೆ, ಕಾಮ್ಯತ್ವವೂ ಇದೆ. ಆದ್ರಿಂದಾಗಿ ಕೃಷ್ಣ ಜನ್ಮಾಷ್ಟಮಿಗಿಂತಲೂ ಕೂಡ ಜಯಂತಿ ಯೋಗ ಏನು ಬರ್ತದೋ ಅದು ವಿಶಿಷ್ಟವಾಗಿರುವಂತಹದ್ದು ಅಂತ ಹೇಳಿ. ಆದ್ದರಿಂದ ಉಡುಪಿಯ ಸಂಪ್ರದಾಯದಲ್ಲಿ ಸಿಂಹ ಮಾಸದಲ್ಲಿ ಯಾವಾಗ ಶ್ರಾವಣ ಬರ್ತದೋ ಆಗ ನಮಗೆ ಜಯಂತಿ ಯೋಗ ಸಿಗ್ತದೆ, ಅಷ್ಟಮಿಗೆ ರೋಹಿಣಿ ನಕ್ಷತ್ರ ಸಿಗ್ತದೆ. ಒಂದು ವೇಳೆ ಸಿಂಹ ಮಾಸದಲ್ಲಿ ಭಾದ್ರಪದ ಬಂತು, ಅಲ್ಲಿ ನಮಗೆ ರೋಹಿಣಿ ನಕ್ಷತ್ರ ಬರ್ತದೆ ಅಂತಾದರೆ ಆವತ್ತೇ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ಜಯಂತಿ ಉತ್ಸವ ಅಂತ ಹೇಳಿ. ಯಾಕಂದರೆ ಕೃಷ್ಣ ಹುಟ್ಟಿರಬೇಕಿದ್ರೆ ಹುಟ್ಟಿದ ದಿನ, ಕೃಷ್ಣ ಪ್ರಾದುರ್ಭಾವಗೊಂಡಂತಹ ದಿನ ಅಷ್ಟಮಿಯ ಜೊತೆಗೆ ರೋಹಿಣಿ ನಕ್ಷತ್ರ ಇತ್ತು. ಆದ್ರಿಂದಾಗಿ ಅಷ್ಟಮಿಯ ಜೊತೆಗೆ ರೋಹಿಣಿ ಸೇರಿಕೊಂಡಿರುವಂತಹ ಆ ಒಂದು ಪರ್ವಕಾಲ ಇದೆ, ಆ ಕಾಲದಲ್ಲಿ ಕೃಷ್ಣನ ಆರಾಧನೆಯನ್ನು ವ್ರತೋಪವಾಸಾದಿಗಳನ್ನು ಮಾಡಿದರೆ ಅಧಿಕವಾದಂತಹ ಪುಣ್ಯಫಲ ಇದೆ ಅಂತ ನಮಗೆ ಪುರಾಣಗಳು, ಸ್ಕಾಂದ ಪುರಾಣ, ಭವಿಷ್ಯೋತ್ತರ ಪುರಾಣ, ಇಲ್ಲೆಲ್ಲ ವಚನಗಳು ಇರೋದ್ರಿಂದಾಗಿ ನಮಗೆ ಇದೇ ಗ್ರಾಹ್ಯ ಅಂತ ಹೇಳಿ. ಆತ್ಮೀಯ ವೀಕ್ಷಕರೇ, ಪ್ರೀತಿ ಭಕ್ತಿಯಿಂದ ಸುಧಾಮ ನೀಡಿದ ಅವಲಕ್ಕಿಯನ್ನು ಭುಂಜಿಸಿ ಅನೀಶನಾದ ಶ್ರೀಕೃಷ್ಣನ ಲೀಲೋತ್ಸವದ ಬಗೆಗಿನ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ.
ಸಣ್ಣ ವಿರಾಮದ ನಂತರ ಆತ್ಮೀಯ ವೀಕ್ಷಕರಿಗೆ ಯದುನಾಯಕ ಲೋಕನಾವಿಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬನ್ನಿ ವೀಕ್ಷಕರೇ, ಜನ್ಮಾಷ್ಟಮಿಯ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಆಚಾರ್ಯರೇ, ಈ ಕೃಷ್ಣ ಜನ್ಮಾಷ್ಟಮಿಗೆ ವಿವಿಧವಾದ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ನೀವೀಗ ತಿಳಿಸಿದ್ರಿ. ಹಾಗಾದರೆ ಈ ವಿಧಿವತ್ತಾಗಿ ನಾವು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವ ಬಗೆಯ ಬಗ್ಗೆ ನಮಗೆ ತಿಳಿಸಿಕೊಡಿ. ಖಂಡಿತವಾಗಿ. ಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹ ಆಚರಣೆ ಏನಿದೆಯೋ ಇದೊಂದು ವ್ರತ. ಚಾತುರ್ಮಾಸ್ಯಾದಿ ವ್ರತಗಳು ಹೇಗಿದ್ದಾವೋ ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹದ್ದು ಕೂಡ ಒಂದು ವ್ರತ ಅಂತ. ಯಾಕೆ ಇದು ವ್ರತ ಅಂತ ಕೇಳಿದರೆ, ಶಾಸ್ತ್ರಾಂತರಗಳಲ್ಲಿ ವ್ರತದ ಲಕ್ಷಣವನ್ನು ಹೇಳ್ತಾರೆ. ಧರ್ಮಾರ್ಥಾದಿ ಸಿದ್ಧ್ಯರ್ಥಂ ಆತ್ಮಶುದ್ಧ್ಯರ್ಥಂ ಉಪಾಯಗ್ರಹಣಂ ವ್ರತಂ ಅಂತ ಹೇಳಿ. ಮನುಷ್ಯನ ಜೀವನದ ಉದ್ದೇಶ ಏನು? ಇವತ್ತಿನ ದಿವಸ ಉದ್ದೇಶ ಅಂತ ಕೇಳಿದರೆ ನಾವೆಲ್ಲರೂ ಬಯಸೋದು ಇಷ್ಟೇ, ನನ್ನ ಮಗ ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ಬೇಕು. ಎಜುಕೇಷನ್ ಯಾಕೆ ಕೇಳಿದರೆ ಆತ್ಮೋದ್ಧಾರಕ್ಕಾಗಿ ಅಲ್ಲ, ಉತ್ತಮವಾದಂತಹ ಉದ್ಯೋಗ ಸಿಗಬೇಕು. ಆ ಉದ್ಯೋಗ ಯಾಕೆ ಕೇಳಿದರೆ ಜೀವನ ನಿರ್ವಹಣೆಗೋಸ್ಕರವಾಗಿ ಅಲ್ಲ, ಅಪರಿಮಿತವಾದಂತಹ ಸಂಪಾದನೆಯನ್ನು ಮಾಡಬೇಕು, ದುಡ್ಡಿನ ಸಾಗರದಲ್ಲಿ ತೇಲಾಡಬೇಕು ಅನ್ನುವಂತಹ ಆಶೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ. ಆದರೆ ಇದೇ ನಿತ್ಯವೋ ಅಂತ ಕೇಳಿದರೆ ಇದು ನಿತ್ಯ ಅಲ್ಲ ಅಂತ ಹೇಳಿ. ಅದಕ್ಕೋಸ್ಕರವಾಗಿಯೇ ಪ್ರಾಚೀನರು ಕಂಡುಕೊಂಡಿರುವಂತಹದ್ದು, ಈ ಲೋಲುಪತೆಯಿಂದ ನಾವು ಪಡ್ಕೊಳ್ಳುವಂತಹದ್ದು ಏನೂ ಇಲ್ಲ. ಇದಕ್ಕೆ ಒಂದಲ್ಲ ಒಂದು ದಿವಸ ಒಂದು ಪೂರ್ಣ ವಿರಾಮ ಬಿದ್ದೇ ಬೀಳುತ್ತೆ. ಹಾಗಿದ್ದಾಗ ಯಾವುದು ನಿಜವಾದಂತಹ ಬದುಕಿನ ಸಾರ್ಥಕತೆ ಅನ್ನೋದಕ್ಕೆ ಪ್ರಾಚೀನರು ಹೇಳಿದರು. ಮನುಷ್ಯ ಸಾಧಿಸಬೇಕಾದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ. ಅರ್ಥ ಅಂತ ಹೇಳಿದ್ರೆ ಸಂಪತ್ತು. ಸಂಪಾದನೆ ಬೇಡ ಅಂತ ಹೇಳಲಿಲ್ಲ, ಸಂಪತ್ತು ಬೇಕು ಅಂತಲೇ ಹೇಳಿದರು. ಜೀವನ ನಿರ್ವಹಣೆಯನ್ನು ಮಾಡಬೇಕಿದ್ರೆ ಸಂಪತ್ತು ಬೇಕು, ಸಂಪತ್ತನ್ನು ಆರ್ಜನೆ ಮಾಡಬೇಕು ಅಂತಲೇ ಹೇಳಿದರು. ಆದರೆ ಇದು ಮೂರೂ ಕೂಡ ಧರ್ಮದ ಒಳಿತಿಗಾಗಿ ಧರ್ಮದ ಚೌಕಟ್ಟಿನ ಒಳಗಡೆ ಇರಬೇಕು ಅಂತ ಹೇಳಿ. ಈ ಧರ್ಮ ಯಾಕೆ ಬೇಕು ಅಂತ ಕೇಳಿದ್ರೆ ಮೋಕ್ಷದ ಸಾಧನೆಗೋಸ್ಕರವಾಗಿ. ನಮಗೆಲ್ಲರಿಗೂ ಕೂಡ ಇವತ್ತಿನ ದಿವಸ ಮೋಕ್ಷ ಅನ್ನುವಂತಹ ಶಬ್ದ ಮಾತ್ರ ಹೇಳಲಿಕ್ಕೆ ಒಂದು ಭಾಗ್ಯ ಉಳ್ಕೊಂಡಿದೆ. ನಾವು ಅದರಿಂದ ಎಷ್ಟೋ ದೂರದಲ್ಲಿ ಇದ್ದೀವಿ. ಆದರೂ ಕೂಡ ಶಾಸ್ತ್ರಗಾರರು ಹೇಳಿದಂತಹ ವಚನವನ್ನು ಹೇಳೋದಷ್ಟೇ. ಧರ್ಮ, ಅರ್ಥ, ಕಾಮ, ಮೋಕ್ಷ ಸಿದ್ಧ್ಯರ್ಥಂ, ಇದನ್ನು ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಆನಂತರದಲ್ಲಿ ಆತ್ಮಶುದ್ಧಿ ಆಗಬೇಕು. ಆತ್ಮಶುದ್ಧಿ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ, ಆತ್ಮ ಅಂತ ಹೇಳಿದರೆ ಸೋಲ್ ಅಂತ ನಾವು ಹೇಳ್ತೀವಿ. ಆದರೆ ಕೇವಲ ಅದು ಮಾತ್ರ ಅಲ್ಲ, ನಾವು ಪರಿಪೂರ್ಣವಾದಂತಹ ಮನಸ್ಸು ಇದೆಲ್ಲವೂ ಶುದ್ಧಿ ಆಗಬೇಕು ಅಂತಾದರೆ ನಾವು ವ್ರತಾಚರಣೆಯನ್ನೇ ಮಾಡಬೇಕು. ಹೊಟ್ಟೆ ತುಂಬಿದವಾಗ ಮನಸ್ಸು ಚಂಚಲಗೊಳ್ಳುತ್ತದೆ. ಅದೇ ಯಾವಾಗ ಹೊಟ್ಟೆಗೆ ಆಹಾರ ಇಲ್ಲದೇ ಇರುತ್ತದೋ ಆಗ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಆಗುತ್ತದೆ. ಏಕಾಗ್ರತೆಯನ್ನು ಸಾಧಿಸುವ ಮುಖಾಂತರವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಬರುತ್ತದೆ. ಅದಕ್ಕೋಸ್ಕರವಾಗಿ ಉಪಾಯ ಗ್ರಹಣಂ, ಇದನ್ನು ಸಾಧನೆ ಮಾಡಲಿಕ್ಕೋಸ್ಕರವಾಗಿ ಒಂದು ಉಪಾಯ ಅಂತ ಹೇಳಿದ್ರೆ ಮಾರ್ಗ, ಒಂದು ಅನ್ವೇಷಣೆ. ಅದು ಯಾವುದು ಅಂತ ಕೇಳಿದ್ರೆ ವ್ರತ ಅಂತ ಹೇಳಿ. ಆದ್ರಿಂದಾಗಿ ಈ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹದ್ದು ಕೂಡ ಒಂದು ವ್ರತ. ಅದನ್ನು ನಾವು ಆಚರಣೆ ಮಾಡಬೇಕಾದ್ದೆ. ಅದು ವ್ರತ ಅಂತ ಆದರೆ ಅದಕ್ಕೊಂದು ನಿಯಮ ಬೇಕು, ಒಂದು ಚೌಕಟ್ಟು ಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ. ಮೊದಲಿಗೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ನಾವು ಮಾಡದೇ ಇದ್ರೆ ಏನಾಗುತ್ತದೆ ಅಂತ ಮೊದಲಿಗೆ ಹೇಳುತ್ತೇನೆ ನಾನು. ಶಾಸ್ತ್ರಗಳ ವಾಕ್ಯ, ಶ್ರಾವಣೇ ಬಹುಲೇ ಪಕ್ಷೇ ಕೃಷ್ಣ ಜನ್ಮಾಷ್ಟಮಿ ವ್ರತಂ. ಭವಿಷ್ಯೋತ್ತರ ಪುರಾಣದಲ್ಲೂ ಇದೆ, ಸ್ಕಾಂದ ಪುರಾಣದಲ್ಲೂ ಇದೆ. ಶ್ರಾವಣ ಮಾಸದ ಬಹುಲ ಅಂತ ಹೇಳಿದರೆ ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ ವ್ರತವನ್ನು ನಾವು ಮಾಡಬೇಕು. ಒಂದು ವೇಳೆ ನಕರೋತಿ ನರೋ ಯಸ್ತು ಭವತಿ ಬ್ರಹ್ಮ ರಾಕ್ಷಸ. ಒಂದು ವೇಳೆ ಮನುಷ್ಯ ಅದನ್ನು ಮಾಡಲಿಲ್ಲ ಅಂತ ಆದರೆ ಆತ ಬ್ರಹ್ಮರಾಕ್ಷಸನಾಗುತ್ತಾನೆ. ಬ್ರಹ್ಮರಾಕ್ಷಸ ಅಂತ ಹೇಳಿದರೆ ಆಸುರೀಯವಾದಂತಹ ಮರಣಾನಂತರದಲ್ಲಿ ಆಸುರೀಯವಾದಂತಹ ಯಾವ ಬವಣೆ ಇದೆಯೋ ಅದನ್ನು ಆತ ಹೊಂದುತ್ತಾನೆ ಅಂತ ಹೇಳಿ. ಹಾಗಿದ್ರೆ ನಾವು ಭಗವಂತನ ಅನುಗ್ರಹವನ್ನು ಪಡೆದರೆ ಅಷ್ಟೇ ಜೀವನ ಇಹದಲ್ಲಿಯೂ ಕೂಡ ಹಾಗೆಯೇ ಆಮುಷ್ಮಿಕವಾಗಿಯೂ ಕೂಡ ನಾವು ಔನ್ನತ್ಯವನ್ನು ಏರಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಹೇಳಿ.
ಪ್ರತಿಯೊಂದು ವ್ರತದಲ್ಲಿಯೂ ಕೂಡ ಪ್ರಧಾನವಾಗಿ ಇರುವಂತಹದ್ದು ಏನು ಅಂತ ಕೇಳಿದ್ರೆ ಉಪವಾಸ. ಉಪವಾಸ ಅನ್ನುವಂತಹ ಶಬ್ದಕ್ಕೆ ನಾವಿವತ್ತು ಭಾರಿ ಸಂಕುಚಿತವಾಗಿ ಅರ್ಥವನ್ನು ಕಲ್ಪಿಸ್ತಾ ಇದ್ದೀವಿ. ಆಹಾರವನ್ನು ತೆಗೆದುಕೊಳ್ಳದೇ ಇರುವಂತಹದ್ದು, ಭುಂಜಿಸದೇ ಇರುವಂತಹದ್ದು ಅದು ಉಪವಾಸ ಅಂತ ಹೇಳಿ. ಪ್ರಾಚೀನರು ಅದನ್ನೇ ಹೇಳಿಲ್ಲ. ಕೇವಲ ಆಹಾರವನ್ನು ಭುಂಜಿಸದೇ ಇರುವಂತಹದ್ದು ಉಪವಾಸ ಅಲ್ಲ. ಉಪವಾಸ ಶಬ್ದಕ್ಕೆ ಅರ್ಥವೇ ಉಪರಿವಾಸ. ಉಪರಿ ಅಂತ ಹೇಳಿದ್ರೆ ಎತ್ತರದಲ್ಲಿ ಇರುವಂತಹದ್ದು. ಮನುಷ್ಯ ಎತ್ತರಕ್ಕೆ ಯಾವಾಗ ಏರುತ್ತಾನೆ ಅಂತ ಕೇಳಿದ್ರೆ, ಎತ್ತರದಲ್ಲಿ ಇರುವವನ ಆಲೋಚನೆಯನ್ನ ಯಾವಾಗ ಮಾಡ್ತಾನೋ ಆಗಷ್ಟೇ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ. ನಮ್ಮೆಲ್ಲರಿಗಿಂತಲೂ ಕೂಡ ಎತ್ತರದಲ್ಲಿ ಇರುವವನು ಯಾರು ಕೇಳಿದ್ರೆ ಅತ್ಯತಿಷ್ಠತ ದಶಾಂಗುಲಂ. ನಾವೆಲ್ಲರೂ ಕೂಡ ನಾನು ದೊಡ್ಡವ ಅಂತ ಹೇಳ್ಬೋದು. ಲಕ್ಷ್ಮೀ ದೇವಿಗಿಂತಲೂ ಕೂಡ ಅತ್ಯತಿಷ್ಠ ದಶಾಂಗುಲಂ, ಒಂದು 10 ಅಂಗುಲ ಭಗವಂತ ಎತ್ತರದಲ್ಲಿದ್ದಾನಂತೆ. ಭಗವಂತನನ್ನ ಅರಿತುಕೊಂಡವರು ಕೂಡ ಅರಿತುಕೊಂಡೆ ಅಂತ ಹೇಳಿ ಯಾವಾಗ ಅಂದುಕೊಳ್ತಾರೋ ಆಗ ಮತ್ತೆ ಭಗವಂತ ಒಂದು 10 ಅಂಗುಲ ಎತ್ತರದಲ್ಲಿ ಕಾಣಿಸ್ತಾರಂತೆ. ಹಾಗಿದ್ರೆ ಆತನ ಚಿಂತನೆಯನ್ನು ನಾವು ಮಾಡಿದಾಗ ಅದು ಉಪವಾಸ ಅಂತ ಆಗುತ್ತದೆ. ಇನ್ನು ಉಪವಾಸ ಅಂತ ಹೇಳಿದ್ರೆ, ಉಪ ಅಂತ ಹೇಳಿದ್ರೆ ಸಮೀಪ ಅಂತ ಹೇಳಿ ಅರ್ಥ. ಸಮೀಪದಲ್ಲಿ ವಾಸವನ್ನು ಮಾಡೋದು ಅಂತ ಹೇಳಿ ಅರ್ಥ. ಉಪವಾಸ ಸಮೀಪದಲ್ಲಿ ವಾಸ ಮಾಡೋದು. ಯಾರ ಸಮೀಪದಲ್ಲಿ ಕೇಳಿದ್ರೆ ಭಗವಂತನ ಸಮೀಪದಲ್ಲಿ ನಾವು ವಾಸವನ್ನು ಮಾಡುವಂತಹದ್ದು. ಆ ಭಗವಂತನ ಸಮೀಪದಲ್ಲಿ ವಾಸವನ್ನು ಮಾಡುವುದಕ್ಕೋಸ್ಕರವಾಗಿ ಈ ಉಪವಾಸ. ಯಾವ ಉಪವಾಸ ಕೇಳಿದ್ರೆ ನಮ್ಮ ಕನ್ನಡದ ಉಪವಾಸ, ಆಹಾರವನ್ನು ಭುಂಜಿಸದೆ ಇರುವಂತಹದ್ದು. ಅದರಿಂದಾಗಿ ಮನಸ್ಸು ಪಂಚೇಂದ್ರಿಯಗಳು ನಮ್ಮ ಅಧೀನಕ್ಕೆ ಬರ್ತವೆ. ತನ್ಮುಖಾಂತರವಾಗಿ ಭಗವತ್ ಚಿಂತನೆಯಲ್ಲಿ ತೊಡಗಲಿಕ್ಕೆ ಆಗುತ್ತದೆ ಅಂತ ಹೇಳಿ ಇದು ಎಲ್ಲ ವ್ರತಗಳಿಗೂ ಕೂಡ ಸಾಮಾನ್ಯವಾದಂತಹ ನಿಯಮ. ಆನಂತರದಲ್ಲಿ ಕೃತ್ವಾ ಶೌಚಂ ಯಥಾ ನ್ಯಾಯಂ ಸ್ನಾನಂ ಕುರ್ಯಾದ್ ಅತಂದ್ರಿತಃ. ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕಂತೆ. ಈ ವ್ರತೋಪವಾಸಗಳನ್ನು ಎಲ್ಲ ನಿಷ್ಠೆಯಿಂದ ಮಾಡಬೇಕು ಅಂತಾದರೆ ಪ್ರಾತಃ ಕಾಲದಲ್ಲಿ ಎದ್ದೇಳಬೇಕು ಅಂತ ಪ್ರಭಾತೇ ಕಾಲೆ ಅಂತ ಹೇಳ್ತಾರೆ. ಎದ್ದ ನಂತರದಲ್ಲಿ ಆಹ್ನಿಕಗಳನ್ನು ಮುಗಿಸಿಕೊಂಡು ತದನಂತರದಲ್ಲಿ ಸ್ನಾನವೂ ಕೂಡ ಅದು ದೈವಿಕವಾದಂತಹ ಚಿಂತನೆ. ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ. ಆ ದೇವತೆಗಳಿಗೆ ನಾವು ಮಾಡತಕ್ಕಂತಹ ಅಭಿಷೇಕ ಅನ್ನುವಂತಹ ಚಿಂತನೆ ನಮ್ಮಲ್ಲಿ ಬರಬೇಕು. ಆ ಚಿಂತನೆಯಿಂದ ಸ್ನಾನವನ್ನು ಮಾಡಿದರೆ, ಅದಕ್ಕೋಸ್ಕರವಾಗಿಯೇ ಪ್ರಾಚೀನರು ಹೇಳಿದರು, ಗಂಗೆ ಚ ಯಮುನೆ ಚೈವ. ಸ್ನಾನ ಮಾಡುವಂತಹ ನೀರಿನಲ್ಲಿಯೇ ಗಂಗಾದಿ ತೀರ್ಥಗಳು ಇದ್ದಾವೆ, ಅದನ್ನು ಅಭಿಷೇಕಿಸಿಕೊಳ್ಳುವಂತಹದ್ದು, ಆ ನೀರಿನಲ್ಲಿ ನಾವು ಮುಳುಗುವಂತಹದ್ದು. ಪ್ರಾಚೀನರ ಕಲ್ಪನೆಯೇ ಪ್ರತಿ ದಿವಸ ನಾವು ಗಂಗೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಭಾವುಕತೆಯಿಂದ ನಾವು ಪ್ರತಿ ದಿವಸವೂ ಅಯೋಧ್ಯೆಗೆ ಹೋಗಿ ಬರಲಿಕ್ಕಾಗುತ್ತದೆ, ಮಥುರೆಗೆ ಹೋಗಿ ಬರಲಿಕ್ಕಾಗ್ತದೆ, ಎಲ್ಲಿಗೆ ಬೇಕಿದ್ರೂ ಹೋಗಿ ಬರಲಿಕ್ಕಾಗುತ್ತದೆ. ಹೀಗೆ ಸ್ನಾನದಿಂದಾಗಿ ಬಾಹ್ಯ ಶುದ್ಧಿಯನ್ನು ಮಾಡಿಕೊಂಡು ಆಂತರಿಕವಾದಂತಹ ಶುದ್ಧಿಗೋಸ್ಕರವಾಗಿ ಆಹಾರದಲ್ಲಿ ಪಥ್ಯವನ್ನು ನಡೆಸ್ತಾ ರಾತ್ರಿಯವರೆಗೂ ಕೂಡ ಕಾಯಬೇಕಂತೆ. ಭಗವಂತನ ಭಜನಾದಿಗಳು ಧ್ಯಾನದಲ್ಲಿ ರಾತ್ರಿಯವರೆಗೆ ಕಾಯಬೇಕು. ಆ ನಂತರದಲ್ಲಿ ಯಾವಾಗ ಆ ರೋಹಿಣಿ ನಕ್ಷತ್ರದ ಸಮಾಗಮ ಬರ್ತದೋ ಇವತ್ತಿನ ದಿವಸ ನಾವು ಚಂದ್ರೋದಯ ಕಾಲ ಅಂತ ಹೇಳ್ತೀವಿ. ಚಂದ್ರೋದಯ ಕಾಲಕ್ಕಾಗಬೇಕಿದ್ರೆ ಭಗವಂತನನ್ನ ಅಭ್ಯರ್ಚಿಸಬೇಕು ಅಂತ ಹೇಳಿ. ಕೇವಲ ಭಗವಂತನನ್ನ ಮಾತ್ರ ಅರ್ಚಿಸೋದ ಅಂತ ಕೇಳಿದ್ರೆ, ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀಂ ನಂದಗೋಪಂ ಯಶೋದಾಂಚ ಸುಭದ್ರಾಂ ತತ್ರ ಪೂಜೆಯೇತ್. ಇವರೆಲ್ಲರನ್ನೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಹೌದು, ಬಲರಾಮ ಶೇಷದೇವರ ಅವತಾರ ಅಂತಾಯಿತು. ಆನಂದರಲ್ಲಿ ವಸುದೇವ ದೇವಕಿ ಪ್ರತಿಯೊಬ್ಬರೂ ಕೂಡ ಭಗವಂತನ ಲೀಲಾ ವಿನೋದಕ್ಕೋಸ್ಕರವಾಗಿ ತಾವೆಲ್ಲರೂ ಪಾತ್ರಧಾರಿಗಳಾಗಿ ಬಂದವರು. ಈ ದೇವಕಿ ಅಂತ ಹೇಳಿದರೆ ಅದಿತಿ ದೇವಿ, ಆನಂತರದಲ್ಲಿ ವಸುದೇವ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ, ಕಶ್ಯಪರೇ ವಸುದೇವನಾಗಿ ಬಂದಿರುತ್ತಾರಂತೆ. ಆದ್ರಿಂದಾಗಿ ಭಗವಂತನ ಲೀಲಾ ನಾಟಕದಲ್ಲಿ ಎಲ್ಲರೂ ದೇವತೆಗಳು ಕೂಡ ಪಾತ್ರಧಾರಿಗಳಾಗಿ ಬಂದಿರುತ್ತಾರೆ. ಅವರೆಲ್ಲರನ್ನೂ ಕೂಡ ನಾವು ಪೂಜಿಸಬೇಕು ಅಂತ ಹೇಳಿ, ಆನಂತರ ಅವರನ್ನು ಪೂಜೆ ಮಾಡಬೇಕು. ಅವರೆಲ್ಲರನ್ನೂ ಕೂಡ ಪೂಜಿಸಿ ಆದ ನಂತರದಲ್ಲಿ ಭಗವಂತನಿಗೆ ಏನು ನೈವೇದ್ಯಾದಿಗಳಿದ್ದಾವೋ ಅವೆಲ್ಲವನ್ನು ಅರ್ಪಿಸಬೇಕು. ಆ ನಂತರದಲ್ಲಿ ರಾತ್ರಿ ಪೂರ ನಾವು ಭಗವಂತನ ಕಥಾಶ್ರವಣವನ್ನು ಮಾಡ್ತಾ ಕಾಲಕ್ಷೇಪವನ್ನು ಮಾಡಬೇಕು. ಕೃಷ್ಣ ಧರೆಗೆ ಇಳಿದು ಬಂದಂತಹ ಪರ್ವಕಾಲ, ಪುಣ್ಯಕಾಲ. ಇವತ್ತು ಕಲಿಯುಗ ಆಗಿರಬಹುದು, ಆದರೂ ಕೂಡ ನಾವು ಅಂದಿನ ದ್ವಾಪರದ ಪ್ರಜೆಗಳು ಅನ್ನುವಂತಹ ಭಾವುಕತೆಯನ್ನು ನಮ್ಮಲ್ಲಿ ಹುಟ್ಟಿಸಿಕೊಂಡು ಭಗವಂತನ ಅನುಗ್ರಹ ಆಗಬೇಕು ಅಂತ ಹೇಳಿ ಭಾಗವತಾದಿ ಶ್ರವಣವೋ
ರಾಮಾಯಣ ಮಹಾಭಾರತಾದಿ ಭಗವಂತನ ಲೀಲಾ ವಿನೋದವನ್ನು ತಿಳಿಸಿಕೊಡತಕ್ಕಂತಹ ಪಾರಾಯಣಗಳು ಇವೆಲ್ಲವನ್ನು ಮಾಡುತ್ತಾ ಮರುದಿನ ಯಾವಾಗ ಅಷ್ಟಮಿ ತಿಥಿ ಮುಗಿಯುತ್ತದೋ, ನವಮಿಯ ಆರಂಭ ಆಗುತ್ತದೋ, ಆ ಕಾಲಕ್ಕೆ ನಾವು ಮತ್ತೆ ಮಿಂದು ಶುಚಿರ್ಭೂತರಾಗಿ ಭಗವಂತನನ್ನು ಆರಾಧನೆ ಮಾಡಿ ಆನಂತರದಲ್ಲಿ ನಾವು ಆಹಾರವನ್ನು ಭುಂಜಿಸಬಹುದು. ಅಲ್ಲಿಯವರೆಗೂ ಕೂಡ ಇದೊಂದು ವ್ರತ ಅಂತ ಹೇಳಿ. ಇನ್ನು ಈ ಅಷ್ಟಮಿಯ ಪರ್ವಕಾಲ, ಜನ್ಮಾಷ್ಟಮಿಯ ಪರ್ವಕಾಲದಲ್ಲಿ ಜನ್ಮಾಷ್ಟಮಿಯಂದು ಶಶಿನೇ ಚಂದ್ರ ದೇವಾಯ ಅಂತ ಹೇಳಿಕೊಂಡು ಚಂದ್ರ ಉದಯದ ಕಾಲದಲ್ಲಿ ನಾವು ಶ್ರೀಕೃಷ್ಣನಿಗೆ ಅರ್ಘ್ಯವನ್ನು ಸಮರ್ಪಿಸ್ತೇವೆ. ಇದರ ವಿಶೇಷತೆ ಏನು? ಕೃಷ್ಣನ ವಂಶ ಯದುವಂಶ ಅಂತ ನಾವು ಹೇಳಿದ್ವಿ. ಯದು ನಾಯಕ ಅಂತ ಹೇಳಿ. ಯದು ನಾಯಕನಷ್ಟೇ ಅಲ್ಲ, ಕೃಷ್ಣ ಜನ್ಮಿಸಿ ಬಂದಿರುವಂತಹ ವಂಶ ಅದು ಚಂದ್ರವಂಶ. ಆದ್ದರಿಂದಾಗಿ ನಾವು ಹೇಗೆ ಭಗವಂತ ಕೃಷ್ಣನನ್ನು ಆ ಅವತಾರಕ್ಕೆ ಸಹಕರಿಸಿದಂತಹ ವಸುದೇವ, ದೇವಕಿ, ಯಶೋದೆ, ನಂದಗೋಪ ಎಲ್ಲರನ್ನೂ ಪೂಜಿಸ್ತೀವೋ, ಅದೇ ರೀತಿಯಲ್ಲಿ ಚಂದ್ರದೇವನನ್ನು ಕೂಡ ತನ್ನ ವಂಶದಲ್ಲಿ, ಆ ವಂಶದಲ್ಲಿ ಭಗವಂತ ಪ್ರಾದುರ್ಭಾವಗೊಳ್ಳುತ್ತಾನೆ ಅಂತ ಹೇಳಿದರೆ ಚಂದ್ರನೂ ಕೂಡ ಅದೆಷ್ಟೋ ತಪಸ್ಸನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಅಂತಹ ವಂಶದಲ್ಲಿ ಕೃಷ್ಣ ತೋರ್ಪಡಿಸಿದ ಈ ಲೋಕಕ್ಕೆ ತನ್ನ ದರ್ಶನವನ್ನಿತ್ತ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಆ ಚಂದ್ರನ ಆರಾಧನೆ. ಜೊತೆಗೆ ಔಚಿತ್ಯ ಏನು ಅಂತ ಕೇಳಿದರೆ, ಕೃಷ್ಣ ಪಕ್ಷದಲ್ಲಿ ಚಂದ್ರೋದಯ ಆಗುವಂತಹದ್ದು ತಡವಾಗಿ ಆಗುವಂತಹದ್ದು. ಅದು ಶ್ರಾವಣ ಮಾಸ. ಆ ಶ್ರಾವಣ ಮಾಸದಲ್ಲಿ ಚಂದ್ರ ಕಂಡು ಬರುವಂತಹದ್ದು ಅದು ರಾತ್ರಿಯ ವೇಳೆ. ಬಾನಿನಲ್ಲಿ ಆ ಚಂದ್ರಮ ಮೂಡಿ ಬಂದ, ಈ ಭೂಮಿಯಲ್ಲಿ ಕೃಷ್ಣ ಚಂದ್ರಮ ಮೂಡಿ ಬಂದ. ಆ ಚಂದಿರ ಮಾಡುವಂತಹದ್ದು ಏನು ಕೇಳಿದರೆ, ಎಲ್ಲ ಮನಸ್ಸುಗಳಿಗೆ ತಂಪನ್ನು ಕೊಡುತ್ತಾನೆ, ಆಹ್ಲಾದಕತೆಯನ್ನು ತುಂಬುತ್ತಾನೆ. ಕೃಷ್ಣನ ಅವತಾರವೂ ಕೂಡ ಸಜ್ಜನ ಬಾಂಧವರ ಹೃದಯಕ್ಕೆ ತಂಪನ್ನೀಯುವಂತಹ ಅವತಾರದ ಕಾರ್ಯ. ಆದ್ದರಿಂದಾಗಿ ಭಗವಂತ ಅವತರಿಸಿದಂತಹ ಯಾವ ವಂಶವೋ ಆ ಕಾರಣಕ್ಕೋಸ್ಕರವಾಗಿ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಇತ್ತು ನಾವು ಪ್ರಾರ್ಥಿಸುವಂತಹ ಒಂದು ಸಂಪ್ರದಾಯ ಇದರ ಜೊತೆಗೆ ಕೂಡಿಕೊಂಡು ಬಂದಿದೆ. ಆಚಾರ್ಯ ಮಧ್ವರೂ ಕೂಡ, ಮಧ್ವಮುನಿಗಳೂ ಕೂಡ ಇದನ್ನು ಹೌದು ಅಂತ ಹೇಳಿ ಈ ಸಂಪ್ರದಾಯ ಇದು ಏನಿದೆಯೋ ಆ ಚಂದ್ರನಿಗೂ ಅರ್ಘ್ಯವನ್ನು ನೀಡಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಇದೆ, ದೇವಕಿಯನ್ನು ಆರಾಧಿಸಬೇಕು ಅಂತ ಪುರಾಣದಲ್ಲಿ ಇದೆ. ದೇವಕಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ, ದೇವಕಿ ಪೂಜೆಯನ್ನು ಮಾಡಬೇಕು. ಸಮಷ್ಟಿಯಾಗಿ ಕೃಷ್ಣ ಜನ್ಮಾಷ್ಟಮಿ ವ್ರತದ ಫಲ ಏನಿದೆ ಅಂತ ಆನಂತರ ನಾನು ಬೇಕಿದ್ರೆ ಹೇಳ್ತೇನೆ. ಈ ದೇವಕಿಯ ಆರಾಧನೆಯಿಂದಾಗಿ ನಮಗೆ ಸಿಗುವಂತಹ ಫಲ ಏನು ಕೇಳಿದ್ರೆ, ಯಾರಿಗೆ ಸಂತಾನ ಪ್ರಾಪ್ತಿ ಆಗಬೇಕು ಅಂತ ಬಯಸ್ತಾರೋ ಅಂತಹವರು, ಸಂತಾನ ರಹಿತರಾದವರು ವಿಶೇಷವಾಗಿ ಈ ವ್ರತವನ್ನು ಆಚರಣೆಯನ್ನು ಮಾಡುತ್ತಾ ದೇವಕೀ ದೇವಿಯಲ್ಲಿ ಕೃಷ್ಣನಂತಹ ಸುಪುತ್ರನನ್ನು ಭೂಮಿಗೆ ಅಥವಾ ನಮ್ಮೆಲ್ಲರಿಗೂ ಕೂಡ ಆ ದೇವರನ್ನು ದಯಪಾಲಿಸಿದಂತಹ ನೀನು ಅನುಗ್ರಹವನ್ನು ಮಾಡು, ಅಂತಹ ಕೃಷ್ಣ ನಮಗೂ ಕೂಡ ಹುಟ್ಟಿ ಬರಲಿ, ನಮಗೂ ಕೂಡ ಅಸಂತಾನದ ಕೊರತೆ ನೀಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದರೆ ಇದು ಸಂತಾನಪ್ರದವಾದಂತಹ ವ್ರತವೂ ಕೂಡ ಆಗಿಬಿಡುತ್ತದೆ ಅಂತ ಹೇಳಿ. ಆದ್ದರಿಂದಾಗಿ ಈ ವ್ರತ ಏನಿದೆಯೋ ಇದನ್ನು ಆಚರಣೆ ಮಾಡೋದ್ರಿಂದಾಗಿ ಇದು ವಿಧಿ ಆಯಿತು. ಇದನ್ನು ಆಚರಣೆ ಮಾಡೋದ್ರಿಂದಾಗಿ ಫಲ ಏನಿದೆ ಅಂತ ಪ್ರಶ್ನೆ ಒಂದು ಬರಬಹುದು. ಅದನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ. ಅದು 4 ಫಲವನ್ನು ಹೇಳುತ್ತಾರೆ. ಈ 4ರಲ್ಲಿ ಎಲ್ಲವೂ ಅಂತರ್ಭಾವವಾಗುತ್ತದೆ. ನ ದೌರ್ಭಾಗ್ಯಂ ನ ವೈಧವ್ಯಂ ನ ತಸ್ಯ ಕಲಹೋ ಗೃಹೆ ಸಂತತೇಹೇ ಅವಿಯೋಗಶ್ಚ ನ ಪಶ್ಯತಿ ಯಮಾಲಯಂ. ಈ ಒಂದು 5 ಅಂಶಗಳನ್ನು ಹೇಳಿಬಿಟ್ರು. ಮೊದಲನೇದಾಗಿ ನ ದೌರ್ಭಾಗ್ಯಂ, ಮನುಷ್ಯನಿಗೆ ಸಂಪತ್ತು ಬರದಿದ್ರೂ ತೊಂದರೆ ಇಲ್ಲ, ದೌರ್ಭಾಗ್ಯ ಬರಬಾರ್ದು. ದೌರ್ಭಾಗ್ಯ ಬರಬಾರದು ಅಂತ ಹೇಳಿದ್ರೆ ಅವನಿಗೆ ಸಂಪತ್ತು ಇದೆ ಅಂತ ಹೇಳಿಯೇ ಅರ್ಥ. ಆದ್ದರಿಂದಾಗಿಯೇ ಈ ಶಬ್ದವನ್ನು ಎಷ್ಟು ಯುಕ್ತಿಯುಕ್ತವಾಗಿ ಬಳಸಿದ್ದಾರೆ ಕೇಳಿದ್ರೆ,
ಮನುಷ್ಯನಿಗೆ ಸಂಪತ್ತು ಬಂದರೂ ಕೂಡ ದೌರ್ಭಾಗ್ಯ ಇರುತ್ತದೆ. ದೌರ್ಭಾಗ್ಯ ಬೇಡ ಅಂತ ಹೇಳಿದರೆ, ಸಂಪತ್ತು ಅನ್ನುವಂತಹದ್ದು ಕೇವಲ ದುಡ್ಡು ಮಾತ್ರ ಸಂಪತ್ತಲ್ಲ, ಪುತ್ರ ಸಂಪತ್ತು ಅಂತ ಹೇಳ್ತೀವಿ. ಮನಸ್ಸಿಗೆ ಶಾಂತಿ ಅನ್ನುವಂತಹದ್ದು ಒಂದು ಸಂಪತ್ತು ಅಂತ ಹೇಳ್ತೀವಿ. ಮಾನಸಿಕವಾದಂತಹ ಶಾಂತಿ ಇಲ್ಲ ಅಂತ ಆದರೆ ಮಾನಸಿಕ ದಾರಿದ್ರ್ಯ ಅಂತ ಹೇಳ್ತೀವಿ ನಾವು. ಆದ್ದರಿಂದಾಗಿ ಯಾವುದೇ ರೀತಿಯಾದಂತಹ ದೌರ್ಭಾಗ್ಯ ದಾರಿದ್ರ್ಯಗಳು ಬರಬಾರದು, ಅದೆಲ್ಲವೂ ನಿವಾರಣೆ ಆಗುತ್ತದೆ. ವೈಧವ್ಯಂ. ವೈಧವ್ಯಂ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹದ್ದೇ, ಅಕಾಲಿಕವಾದಂತಹ ಪತಿಯ ಮರಣ, ಇವು ಯಾವುವು ಆಗೋದಿಲ್ಲ ಅಂತ. ತಸ್ಯ ಕಲಹೋ ಗೃಹೆ. ಮನೆಯಲ್ಲಿ ಚಿರಶಾಂತಿ ನೆಲೆಸುತ್ತದೆ, ಕಲಹಗಳಾಗೋದಿಲ್ಲ, ನಮ್ಮ ನೆಮ್ಮದಿಯನ್ನು ಹಾಳು ಮಾಡತಕ್ಕಂತಹ ಘಟನೆಗಳು ಮನೆಯಲ್ಲಿ ನಡೆಯೋದಿಲ್ಲ. ಸಂತತೇಹ ಅವಿಯೋಗಶ್ಚ. ಸಂತಾನ ಆಗದೇ ಇರುವಂತಹದ್ದು ಒಂದು ಸಮಸ್ಯೆ ಆದರೆ, ಸಂತಾನ ಆದ ನಂತರದಲ್ಲಿ ಆ ಸಂತಾನ ನಾಶ ಆಗುವಂತಹದ್ದು ಅದು ದುರ್ಭರವಾದಂತಹ ಕಷ್ಟ ಅಂತ. ಅಂತಹ ಸಂತಾನ ನಾಶವೂ ಕೂಡ ಇದರಿಂದಾಗಿ ಆಗೋದಿಲ್ಲ. ಪಶ್ಯತಿ ಯಮಾಲಯಂ. ಕೊನೆಯದ್ದು ಯಾರೂ ಕೂಡ ನರಕಕ್ಕೆ ಹೋಗೋದೇ ಇಲ್ಲ. ಯಮನ ಮನೆಗೆ ಅಬಾರ್ಡ್ ಆಫ್ ಯಮ, ಅಲ್ಲಿಗೆ ಯಾರು ಹೋಗೋದೇ ಇಲ್ಲ. ಎಲ್ಲರೂ ಕೂಡ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಿ ಬಿಡ್ತಾರೆ ಅಂತ. ಆದ್ದರಿಂದಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಶಕ್ತಿಯಿಂದ ಯಥಾ ಸಾಧ್ಯರಾದಿ ಯಥಾವಕಾಶಿಗಳಾಗಿ ಆ ವ್ರತದ ಅನುಷ್ಠಾನವನ್ನು ನಾವು ಮಾಡಿದರೆ ಅಗಣಿತವಾದಂತಹ ಪುಣ್ಯಫಲ ನಮಗೆ ಸಿಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಆತ್ಮೀಯ ವೀಕ್ಷಕರೇ, ಕಾಮ, ಕ್ರೋಧ, ಮದ, ಮತ್ಸರವನ್ನು ನಿಗ್ರಹಿಸಿ ನಿಸ್ವಾರ್ಥತೆಯಿಂದ ಕರ್ಮವನ್ನೆಸಗಲು ತಿಳಿಸಿದ ಋಷಿಕೇಶನಿಗೆ ಜನ್ಮಾಷ್ಟಮಿಯ ಸಂಭ್ರಮ. ಈ ಕೃಷ್ಣಾಷ್ಟಮಿಯ ಆಚರಣೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಸಣ್ಣ ವಿರಾಮದ ನಂತರ ಆತ್ಮೀಯ ವೀಕ್ಷಕರಿಗೆ ಯದುನಾಯಕ ಲೋಕನಾವಿಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಚಾರ್ಯರೇ, ಈ ಕೃಷ್ಣ ಜನ್ಮಾಷ್ಟಮಿಯ ಮರುದಿನ ವಿಶೇಷವಾಗಿ ನಮ್ಮ ರಜತ ಪೀಠಪುರದಲ್ಲಿ ಉಡುಪಿಯಲ್ಲಿ ಮೊಸರು ಕುಡಿಕೆ, ವಿಟ್ಲಪಿಂಡಿಯ ಆಚರಣೆಗಳಿರ್ತವೆ. ಈ ಆಚರಣೆಯ ಹಿನ್ನೆಲೆ ಏನು? ವಿಟ್ಲಪಿಂಡಿ ಅನ್ನುವಂತಹ ಶಬ್ದವನ್ನೇ ನಾವು ನೋಡಿದರೆ ಅದು ವಿಟ್ಲಪಿಂಡಿ ಅಂತ ಆಗಿದೆ ಅಷ್ಟೇ. ಅದರ ಒಂದು ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಅದು ವಿಠಲನ ಪಿಂಡಿ ಆಗಿರಬಹುದು. ವಿದ್ಯಾವಾಚಸ್ಪತಿಗಳಾದಂತಹ ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಗೋವಿಂದಾಚಾರ್ಯರೇ ಇದರ ಬಗ್ಗೆ ನಿರ್ವಚನವನ್ನು ಮಾಡ್ತಾರೆ. ಅದು ವಿಠಲನ ಪಿಂಡಿ ಅಂತ ಹೇಳಿ. ವಿಠಲನ ಪಿಂಡಿ ಅಂತ ಹೇಳಿದ್ರೆ ಪಿಂಡಿ ಅಂದರೆ ಚೆಂಡು ಅಂತ ಹೇಳಿ. ಕೃಷ್ಣ ಹುಟ್ಟಿರುವಂತಹದ್ದು ಎಲ್ಲಿ ಕೇಳಿದ್ರೆ ಗೋಕುಲದಲ್ಲಿ. ಆ ಗೋಕುಲ ಅದು ಗೋಪಾಲಕರ ವಂಶದಲ್ಲಿ ಪಾಲನೆಯನ್ನು ಮಾಡ್ತಾ ಇರುವಂತಹ ಜನಗಳ ಜೊತೆಗೆ ಬೆಳೆದು ಬಂದವ ಕೃಷ್ಣ. ಆದ್ದರಿಂದಾಗಿ ಅವರೆಲ್ಲ ಯಾವ ರೀತಿಯಲ್ಲಿ ಜನ್ಮದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ರೋ ಆ ಪದ್ಧತಿ ಅನೂಚಾನವಾಗಿ ಬೆಳೆದು ಬಂತು. ಆದ್ದರಿಂದಾಗಿ ಇದಕ್ಕೆ ಮೊಸರು ಕುಡಿಕೆ ಅಂತ ಹೇಳುವಂತಹದ್ದು. ಗೊಲ್ಲರಿಗೆ ವಿಶೇಷ ಯಾವುದು ಅಂತ ಕೇಳಿದ್ರೆ ಹಾಲು ಮತ್ತು ಮೊಸರು, ಬೆಣ್ಣೆ, ತುಪ್ಪ, ಇದೇ ವಿಶೇಷ. ಹಾಗಿರಬೇಕಿದ್ರೆ ಅದೇ ಮೊಸರನ್ನು ಆ ಭಾಂಡವನ್ನು ತುಂಬಿಸಿ ಅದನ್ನು ಒಡೆಯುವಂತಹದ್ದು, ಅದರಲ್ಲಿ ನೀರನ್ನು ತುಂಬಿಸಿ ಒಡೆಯುವಂತಹದ್ದು. ಹಿಂದೆ ಮೊಸರು ಹಾಲು ಯಥೇಚ್ಛವಾಗಿ ಅವರಿಗೆ ಸಿಗ್ತಾ ಇತ್ತು. ಯಾವುದು ಯಥೇಚ್ಛವಾಗಿ ಸಿಗುತ್ತದೋ ಅದನ್ನು ನಾವು ಸ್ವಲ್ಪ ಪೋಲು ಮಾಡ್ತೀವಿ. ಹಾಗೆಯೇ ಈ ಮೊಸರಿನ ಭಾಂಡಗಳನ್ನಿಟ್ಟುಕೊಂಡು ಜೊತೆಗೆ ಕೃಷ್ಣನಿಗೆ ಅತೀವ ಪ್ರೀತಿಕರವಾಗಿರುವಂತಹದ್ದು ಅದೇ ಮೊಸರು ಮತ್ತು ಬೆಣ್ಣೆ. ಆದ್ದರಿಂದಾಗಿ ಅದನ್ನೇ ಇಟ್ಟುಕೊಂಡು ಹಬ್ಬವನ್ನು ಆಚರಿಸುವಂತಹ ಪದ್ಧತಿ ಅದು ಬಂತು. ಜೊತೆಗೆ ಗೊಲ್ಲರು ಆಚರಿಸುವಂತಹ ಪದ್ಧತಿ ಕಾಡಿನಲ್ಲಿ ಇದ್ದರು. ಆ ಕಾಡಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ರು. ಹುಲಿ ಬಂದ ಹಾಗೆ, ಕರಡಿ ಬಂದ ಹಾಗೆ, ಇದೆಲ್ಲ ವೇಷಭೂಷಣಗಳನ್ನು ತೊಟ್ಟುಕೊಂಡು ಆ ಸಂಭ್ರಮದಲ್ಲಿ ತಾವು ಪಾಲ್ಗೊಳ್ಳುತ್ತಾ ಇದ್ರು. ಇಲ್ಲಿಯೂ ಕೂಡ, ಉಡುಪಿಯಲ್ಲಿಯೂ ಕೂಡ
ಈ ಹುಲಿ ಕುಣಿತ ಇದು ಅನಾದಿ ಅಂತ ಹೇಳಿದ್ರೆ ಹಿಂದಿನಿಂದ ಬಂದಿರುವಂತಹದ್ದು. ವಾದಿರಾಜ ಯತಿ ಸಾರ್ವಭೌಮರು ಏನು ಮಾಡಿದರು ಕೇಳಿದ್ರೆ, ಇಲ್ಲಿ ಮೊಸರು ಕುಡಿಕೆ ಆಗಬೇಕಿದ್ರೆ, ವಿಟ್ಲನ ಪಿಂಡಿ ಆಗಬೇಕಿದ್ರೆ, ವಿಟ್ಲ ಪಿಂಡಿ ಆಗಬೇಕಿದ್ರೆ ಈ ಡೊಳ್ಳು ಕುಣಿತ, ಆನಂತರದಲ್ಲಿ ಹುಲಿ ಕುಣಿತ ಇವೆಲ್ಲವನ್ನು ಇದಕ್ಕೆ ಸೇರಿಸಿಕೊಂಡು ಒಂದು ಮನರಂಜನೆಗೋಸ್ಕರವಾಗಿ, ಬಹಳ ರಂಜನೆಗೋಸ್ಕರವಾಗಿ ಕೃಷ್ಣ ಹುಟ್ಟಿದ ಸಂಭ್ರಮವನ್ನು ಆಚರಿಸುವುದಕ್ಕೆ ಒಂದು ಬಹಳ ಸುಂದರವಾಗಿರುತ್ತದೆ, ಎಲ್ರಿಗೂ ಕೂಡ ರಂಜನೆಯನ್ನು ನೀಡುತ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಅದನ್ನು ಸೇರಿಸಿಕೊಂಡು ಕೃಷ್ಣನ ಜನ್ಮ ಅಷ್ಟಮಿ ರಾತ್ರಿಯ ಕಾಲದಲ್ಲಿ ಭಗವಂತ ಉದಿಸಿ ಬಂದ ಮರುದಿನ ಅದನ್ನು ವಿಜೃಂಭಣೆಯಿಂದ ನಾವು ಆಚರಿಸುವಂತಹ ಪದ್ಧತಿ ಎಲ್ಲೆಲ್ಲ ದ್ವಾರಕೆಯಲ್ಲಿ, ಮಥುರೆಯಲ್ಲಿ, ನಾಡಿನಾದ್ಯಂತ ನಾವು ಆಚರಣೆಯನ್ನು ಮಾಡುತ್ತಾ ಇದ್ದೀವಿ. ಉಡುಪಿಯಲ್ಲೂ ಕೂಡ ಭಗವಂತ ಇಲ್ಲಿ ಬಂದಿರುವಂತಹ ಒಂದು ಕಾರಣಕ್ಕೆ, ಈ ಒಂದು ಹಿನ್ನೆಲೆ ಇರುವ ಕಾರಣದಿಂದಾಗಿ ಇಲ್ಲಿಯೂ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ಮಧುರೆಯಲ್ಲಿ ಕೃಷ್ಣ ಹುಟ್ಟಿದ ಸ್ಥಳ, ದ್ವಾರಕೆಯಲ್ಲಿ ಕೃಷ್ಣ ಬೆಳೆದು ನಡೆದಾಡಿದ ಸ್ಥಳ, ಈ ಪರಶುರಾಮ ಕ್ಷೇತ್ರ ಉಡುಪಿಯಲ್ಲಿ ಈ ಕೃಷ್ಣ ಜನ್ಮಾಷ್ಟಮಿಯ ವಿಜೃಂಭಣೆ ಆಚರಣೆ ಮುಗಿಲು ಮುಟ್ಟುವಂಥದ್ದು. ಈ ಅಷ್ಟಮಠ ಉಡುಪಿಯಲ್ಲಿ ನೆಲೆ ನಿಂತಿದೆ ಎನ್ನುವ ಕಾರಣದಲ್ಲಿಯೋ ಅಥವಾ ಬೇರೆ ಯಾವುದಾದರೂ ಕಾರಣದಲ್ಲಿ ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಕೃಷ್ಣಾಷ್ಟಮಿ ನಡೆಯುತ್ತದೋ ಹೇಗೆ? ಅಷ್ಟಮಠಗಳು ಇಲ್ಲಿ ಇದ್ದಾವೆ. ಅಷ್ಟಮಠಗಳ ಆರಾಧ್ಯ ದೈವ ಕೃಷ್ಣ, ಕೇವಲ ಆರಾಧ್ಯ ದೈವ ಕೃಷ್ಣನಾಗಿ ಎಷ್ಟೋ ಕೃಷ್ಣ ದೇವಸ್ಥಾನಗಳು ಇದ್ದಾವೆ. ಅಲ್ಲೆಲ್ಲ ಇಷ್ಟು ವಿಜೃಂಭಣೆ ಆಗುತ್ತದೋ ಕೇಳಿದ್ರೆ ಇಲ್ಲ. ಮಥುರೆ, ಆನಂತರದಲ್ಲಿ ದ್ವಾರಕೆ, ಇವೆರಡನ್ನು ಬಿಟ್ಟರೆ ಕೃಷ್ಣ ತಾನು ಬಂದು ಇರುವಂತಹ ಒಂದು ಐತಿಹ್ಯವನ್ನು ಹೊಂದಿರುವಂತಹ ಸ್ಥಳ ಅದು ಉಡುಪಿ. ನಾನು ಆ ಕಥೆಯನ್ನು ಹೇಳಿದ್ರೆ ಗೊತ್ತಾಗುತ್ತದೆ. ಇದು ಸಂಪ್ರದಾಯ ಶ್ಲೋಕಗಳು ಕೆಲವೊಂದು ಇದ್ದಾವೆ, ಸಂಪ್ರದಾಯಬದ್ಧವಾದಂತಹ ಇತಿಹಾಸಗಳು ಕೆಲವೊಂದು ಇದ್ದಾವೆ. ದಂತಕಥೆ ಏನೂ ಅಲ್ಲ. ಅನಾದಿಯಿಂದ ಪ್ರಾಚೀನರು ಆ ಕೃಷ್ಣನ ಬಗೆಗಿನ, ಉಡುಪಿಗೆ ಬಂದ ಕೃಷ್ಣನ ಬಗೆಗೆ ತಾವು ಹೇಳುತ್ತಾ ಇದ್ದಂತಹ ವಿಚಾರಗಳು ಅದು ಬಾಯಿಂದ ಬಾಯಿಗೆ ಹರಿದು ಬಂದಿರುವಂತಹದ್ದು. ಅಲ್ಲದೆ ನಮಗೆ ಪುರಾಣಗಳಲ್ಲೂ ಆಧಾರ ಸಿಗುತ್ತವೆ. ಇಲ್ಲಿರುವಂತಹ ಕೃಷ್ಣ ಯಾರು ಇದು ಅನ್ನುವಂತಹದ್ದು ಪ್ರಧಾನ ಆಗುತ್ತದೆ. ಮಧ್ವಾಚಾರ್ಯ ಕರಾರ್ಚಿತವಾದಂತಹ ಕೃಷ್ಣ ಇಲ್ಲಿ ಇದ್ದಾನೆ. ಆದರೆ ಈ ಪ್ರತಿಮೆ ಎಲ್ಲಿಂದ ಬಂತು? ನಮಗೆ ಕಥೆ ಗೊತ್ತಿದೆ, ಹಡಗಿನೊಳಗಿಂದ ಬಂತು. ಅದಕ್ಕೊಂದು 2-3 ಟ್ವಿಸ್ಟ್ಗಳು ನಮಗೆ ಆ ಕಥೆಗೆ ಸಿಗುತ್ತವೆ. ಆದರೆ ಮೂಲ ಒಂದೇ. ಏನು ಮೂಲ ಅಂತ ಕೇಳಿದ್ರೆ, ಹಡಗಿಗೆ ಕೃಷ್ಣನ ಪ್ರತಿಮೆ ಎಲ್ಲಿಂದ ಬಂತು ಅನ್ನುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ಬಾರಿ ರಘುತ್ತಮ ತೀರ್ಥರು ಅಂತ ಅಂದುಕೊಳ್ತೀನಿ, ಇದರ ಬಗ್ಗೆ ಪುರಾವೆಗಳನ್ನು ಒದಗಿಸಿಕೊಟ್ಟುತ್ತಾರೆ. ಅವರು ಇದನ್ನು ಉಲ್ಲೇಖ ಮಾಡುತ್ತಾರೆ. ಕೃಷ್ಣ ತನ್ನ ಪಾಂಡವರು ಮಹಾಭಾರತ ಯುದ್ಧ ನಂತರದಲ್ಲಿ ಕೃಷ್ಣನಲ್ಲಿ ಒಮ್ಮೆ ದೇವಕೀ ದೇವಿ ಕೇಳ್ತಾಳಂತೆ, ಕೃಷ್ಣ ನಿನ್ನ ಬಾಲ್ಯದ ಬಗ್ಗೆ ಎಲ್ಲರೂ ಕೊಂಡಾಡ್ತಾರೆ, ಆದರೆ ನಾನು ನಿನ್ನ ಬಾಲ್ಯವನ್ನೇ ಕಂಡಿಲ್ಲವಲ್ಲ. ಯಶೋದೆ ಭಾಗ್ಯವತಿ ನಿನ್ನ ಬಾಲ್ಯವನ್ನು ಕಂಡಿದ್ದಾಳೆ, ನಿನ್ನ ಬಾಲಲೀಲೆಯನ್ನು ಕಂಡಿದ್ದಾಳೆ. ನನಗೂ ಒಮ್ಮೆ ನೋಡಬೇಕು ಅಂತ ಆಶೆ ಅಪ್ಪ, ನನಗೊಮ್ಮೆ ತೋರಿಸು ಅದನ್ನು ಅಂತ. ತತ್ಕಾಲದಲ್ಲೇ ಕೃಷ್ಣ ತಾನು ಬಾಲ ಮುಕುಂದನಾಗುತ್ತಾನಂತೆ. ತನ್ನ ಬಾಲ್ಯದಲ್ಲಿ ತಾನು ಮೊಸರನ್ನು ಕದ್ದಿರುವಂತಹದ್ದು, ಆ ನಂತರದಲ್ಲಿ ಈ ಎಲ್ಲ ಬಾಲಚೇಷ್ಟೆಗಳೇನಿದ್ದಾವೋ ಅದೆಲ್ಲವನ್ನು ಕೂಡ ತೋರಿಸಿಕೊಡ್ತಾನಂತೆ. ದೇವಕಿ ದೇವಿ ಮಂತ್ರಮುಗ್ಧಳಾಗಿ ಬಿಡುತ್ತಾಳೆ. ಆ ಕಾಲದಲ್ಲಿ ಅಲ್ಲಿಯೇ ಇದ್ದಂತಹ ರುಕ್ಮಿಣಿ ದೇವಿ ಈ ಬಾಲಮುಕುಂದನನ್ನು, ಬಾಲ ಕೃಷ್ಣನನ್ನು ನಾನು ಆರಾಧನೆ ಮಾಡಬೇಕು ಅಂತ ಹೇಳಿ ಆಕೆ ಪೂಜಿಸ್ತಾ ಇದ್ದಂತಹ ಒಂದು ವಿಗ್ರಹ, ಆಕೆ ಪೂಜಿಸ್ತಾ ಇದ್ದಂತಹ ವಿಗ್ರಹ ಯಾವಾಗ ಕೃಷ್ಣ ಪರಂಧಾಮವಾಗುತ್ತದೋ, ಕೃಷ್ಣ ಅವತಾರ ಕಾರ್ಯವನ್ನು ಮುಗಿಸಿ ತಾನು ತೆರಳುತ್ತಾನೋ, ಆ ಕಾಲದಲ್ಲಿ ಅರ್ಜುನ ಇದೇ ವಿಗ್ರಹವನ್ನು ರುಕ್ಮಿಣೀ ವನದಲ್ಲಿ ಹೋಗಿ ಪ್ರತಿಷ್ಠಾಪಿಸಿದ ಅಂತ ಹೇಳಿ ಉಲ್ಲೇಖಗಳು. ಅದೇ ವಿಗ್ರಹ ಮಣ್ಣು ಬಿತ್ತು, ಅದು ಗೋಪೀಚಂದನದ ಮಣ್ಣಿನ ಒಳಗಡೆ ಹೂತು ಹೋಯಿತು. ಆ ನಂತರದಲ್ಲಿ ಅಲ್ಲಿಂದ ಗೋಪೀಚಂದನದ ಗೆಡ್ಡೆ, ಇದು ಗೋಪೀಚಂದನ ಅಂತ ಹೇಳಿ ಹಡಗಿನಲ್ಲಿ ಹಾಕಿಕೊಂಡು ಬಂದಿರುವಂತಹ ಆ ಹಡಗು ದುರಂತಕ್ಕೀಡಾದಾಗ
ಆಚಾರ್ಯ ಮಧ್ವರು ಸಮುದ್ರ ಗರ್ಭಕ್ಕೆ ಹೋದಂತಹ ಆ ಕೃಷ್ಣನ ಪ್ರತಿಮೆಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಲ್ಲಿ ಮತ್ತೂ ಒಂದು ವೈಶಿಷ್ಟ್ಯ ಏನು ಕೇಳಿದ್ರೆ, ಕೃಷ್ಣನ ಪ್ರತಿಮೆಯನ್ನು ತನ್ನ ಶಿಷ್ಯಂದಿರುಗಳಿಂದಲೇ ಆ ಗೋಪಿಯ ಮಣ್ಣಿನ ಏನು ಆ ಗೋಪಿ ಎಲ್ಲ ಹಿಡ್ಕೊಂಡಿತ್ತೋ ಅದನ್ನೆಲ್ಲ ತೊಳಿಸ್ತಾರಂತೆ. ಶುದ್ಧೀಕರಿಸಿದ ನಂತರದಲ್ಲಿ 30 ಜನ ಶಿಷ್ಯಂದಿರು ಆ ಭಗವಂತನ ಪ್ರತಿಮೆಯನ್ನು ಪ್ರತೀಕವನ್ನು ಎತ್ತಬೇಕು ಅಂತ ಹೇಳಿದ್ರೆ ಆಗಲಿಲ್ಲ ಅಂತ. ಆ ನಂತರದಲ್ಲಿ ವಾಯುದೇವರ ಅವತಾರ ಸ್ವರೂಪಿಯಾದಂತಹ ಮಧ್ವ ಮುನಿಗಳೇ ತಾವು ಆ ಪ್ರತಿಮೆಯನ್ನು ಪ್ರತಿಷ್ಠಾಪನೆಗೈದು ತಾವು ಆರಾಧಿಸ್ತಾ ಬಂದರು ಅಂತ ಹೇಳಿ. ಆದ್ದರಿಂದಾಗಿ ಮಥುರೆ ದ್ವಾರಕೆಗೆ ಅಷ್ಟೇ ಅಂದಿನ ಕೃಷ್ಣಾವತಾರ ಕಾಲದ ಸಂಪರ್ಕ ಅಲ್ಲ, ಅವತ್ತಿನ ಕಾಲದಲ್ಲಿ ರುಕ್ಮಿಣೀ ದೇವಿ ಆರಾಧನೆ ಮಾಡಿದಂತಹ ಅದೇ ವಿಗ್ರಹ ಇಲ್ಲಿ ಮಧ್ವಮುನಿಗಳು ಆರಾಧನೆಯನ್ನು ಮಾಡಿ ಈ ಉಡುಪಿಯನ್ನು ಭೂವೈಕುಂಠವನ್ನಾಗಿಸಿದರು. ಆದ್ದರಿಂದಾಗಿ ನಾವೆಲ್ಲರೂ ಕೂಡ ಕೃತಜ್ಞತಾಪೂರ್ವಕವಾಗಿ ಎಲ್ಲರೂ ಕೃತಜ್ಞರಾಗಲೇಬೇಕು. ಆಚಾರ್ಯ ಮಧ್ವರು ಅಲ್ಲದಿದ್ದರೆ ಉಡುಪಿ ವೈಕುಂಠ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಮಧ್ವರು ಆ ರುಕ್ಮಿಣಿ ಕರಾರ್ಚಿತವಾದಂತಹ ಪ್ರತಿಮೆಯನ್ನು ತಂದು ತಾನೂ ಪೂಜೆಯನ್ನು ಗೈದು ನಮಗೆಲ್ಲರಿಗೂ ಕೂಡ ಮಥುರೆ ದ್ವಾರಕೆಯ ಏನೋ ಒಂದು ಮಣ್ಣಿನ ಫಲವಂತಿಕೆ ಇದೆ, ಅದನ್ನು ಉಡುಪಿಯಲ್ಲೂ ಕೊಟ್ಟರು ನಮಗೆ. ಆ ಕಾರಣದಿಂದಾಗಿ ಉಡುಪಿಯಲ್ಲಿಯೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ವಿಜೃಂಭಣೆಯಿಂದ ನಡೆಯುವುದಕ್ಕೆ ಒಂದು ಸಾರ್ಥಕತೆ ಇದೆ ಅಂತ. ಆಚಾರ್ಯರೇ, ಈ ಜನ್ಮಾಷ್ಟಮಿಯ ಆಚರಣೆಯ ಬಗ್ಗೆ ವಿವಿಧ ಕ್ರಮಗಳನ್ನು ವಿವಿಧ ವೃತ್ತಗಳನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳಿದ್ರಿ. ಇನ್ನು ಈ ಜನ್ಮಾಷ್ಟಮಿ ಯಾವ ರೀತಿ ನಾವು ನಡೆಸಿದರೆ ಅರ್ಥಪೂರ್ಣವಾಗ್ತದೆ ಎಂಬುದನ್ನು ಹೇಳ್ತೀರಾ? ಕೇವಲ ವ್ರತ ಉಪವಾಸಾದಿಗಳು ಕರ್ಮನಿಷ್ಠವಾದಂತಹ ಆಚರಣೆಯಾಯಿತು. ಭಗವಂತ ಕೇವಲ ಕರ್ಮನಿಷ್ಠವಾದಂತಹ ಆಚರಣೆಗೆ ಕಠೋರತೆಗೆ ಭಗವಂತ ಒತ್ತು ಕೊಟ್ಟವನಲ್ಲ. ಭಗವಂತ ಹೇಳುವಂತಹದ್ದು ಏನು ಅಂತ ಕೇಳಿದರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಜ್ಞಾನ ಅಗ್ನಿ ಏನಿದೆಯೋ ಅದು ಸರ್ವಕರ್ಮಾಣಿ. ನಾವು ಮಾಡತಕ್ಕಂತಹ ಕರ್ಮಗಳಲ್ಲಿ ಅಜ್ಞಾನವಶಾತ್ ಮಾನುಷಿಕ ಮತಿಯ ಮಿತಿಯಲ್ಲಿ ಕೆಲವೊಂದು ದೋಷಗಳು ಸಂಪನ್ನಗೊಳ್ಳುತ್ತವೆ. ಭಗವಂತನ ವಿಗ್ರಹವನ್ನಿಟ್ಟು ಆರಾಧನೆ ಮಾಡ್ತೀವಿ, ಇದೇ ಭಗವಂತ ಅಂತ ಅಂದುಕೊಳ್ತೀವಿ, ಇದು ಮಹಾನ್ ದೋಷ ಅಂತ ಹೇಳ್ತಾರೆ. ಆದ್ದರಿಂದಾಗಿ ನಮ್ಮಿಂದ ಆಗತಕ್ಕಂತಹ ದೋಷಗಳು ಹಲವು ಈ ವ್ರತ ಉಪವಾಸಾದಿಗಳಲ್ಲಿ. ಆ ದೋಷಗಳು ಎಲ್ಲಿ ನಾಶವಾಗುತ್ತವೆ ಅಂತ ಕೇಳಿದ್ರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ. ಭಗವಂತ ಲೋಕದ ಉದ್ಧಾರಕ್ಕೋಸ್ಕರವಾಗಿ ತನ್ನ ನಲ್ನುಡಿಯಾದಂತಹ ಗೀತೆಯನ್ನು ಕೊಟ್ಟ. ಈ ಗೀತೆಯ ರಸಾಸ್ವಾದವನ್ನು ಮಾಡುವ ಜೊತೆಗೆ, ಈ ಗೀತೆಯ ಹೊಂಬೆಳಕಿನ ಹಾದಿಯಲ್ಲಿ ನಡೆಯುವ ಜೊತೆಗೆ ವ್ರತೋಪವಾಸಾದಿಗಳನ್ನು ನಾವು ಆಚರಣೆಯನ್ನು ಮಾಡಿದರೆ ಭಗವಂತನ ಯಾವ ಮಾತಿದೆಯೋ ಅದಕ್ಕೂ ಕೂಡ ನಾವು ಮನ್ನಣೆಯನ್ನು ಇತ್ತು ಆ ದಾರಿಯಲ್ಲಿ ನಡೆದ ಹಾಗಾಗುತ್ತದೆ. ಭಗವದ್ ಅನುಗ್ರಹವೂ ಕೂಡ ನಮಗೆ ಪ್ರಾಪ್ತವಾಗುತ್ತದೆ. ಈ ರೀತಿಯಲ್ಲಿ ನಾವು ಜ್ಞಾನ ಜೊತೆಗೆ ಜ್ಞಾನಯಜ್ಞ ಕರ್ಮಯಜ್ಞ ಇವೆರಡನ್ನೂ ಕೂಡ ನಾವು ಮಾಡ್ತಾ ಸಾಗಿದರೆ ನಿಜವಾಗಿಯೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಕೃತಕೃತ್ಯ, ನಮ್ಮ ಆಚರಣೆ ಕೃತಕೃತ್ಯ ಆಗೋದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಅಂತ. ಉಡುಪಿಯ ಜನ್ಮಾಷ್ಟಮಿಯ ಆಚರಣೆ, ಮೊಸರು ಕುಡಿಕೆ ವಿಟ್ಲಪಿಂಡಿಯ ಆಚರಣೆಯಲ್ಲಿ ರಥದಲ್ಲಿ ಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಇಟ್ಟು ಆಚರಣೆಯನ್ನು ಮಾಡ್ತಾರೆ. ಅಂದರೆ ರಥವನ್ನು, ಉತ್ಸವವನ್ನು, ತೇರನ್ನು ತೆಳಿತಾರೆ ಅಂತ ಹೇಳೋದನ್ನು ನಾನು ಕೇಳಿಬಲ್ಲೆ. ಹೆಚ್ಚಾಗಿ ಉತ್ಸವಾದಿಗಳ ಕಾಲದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಬರ್ತಾರೆ. ಆದರೆ ಇಲ್ಲಿ ಈ ಮೃಣ್ಮಯ ಮೂರ್ತಿಯ ಆಚರಣೆ ಯಾಕೆ? ಚಾತುರ್ಮಾಸ್ಯ ಯಾವಾಗ ಆರಂಭ ಆಗುತ್ತೋ, ಆ ಚಾತುರ್ಮಾಸ್ಯ ಅಂತ ಹೇಳಿದ್ರೇನೆ ದಕ್ಷಿಣಾಯನ ಕಾಲ ಅಂತ ಹೇಳಿದ್ರೆ ಭಗವಂತ ಯೋಗ ನಿದ್ರೆಯ ಅವಸ್ಥೆಯನ್ನು ಪ್ರದರ್ಶಿಸುವಂತಹ ಕಾಲ ಅಂತ. ಉತ್ಥಾನ ದ್ವಾದಶಿಯ ದಿವಸ ಪ್ರಬೋಧ ದ್ವಾದಶಿ ಅಂತ ಹೇಳ್ತೀವಿ ನಾವು. ಆ ದಿವಸ ಭಗವಂತ ಮತ್ತೆ ಯೋಗ ನಿದ್ರೆಯಿಂದ ಎದ್ದು ಬರುತ್ತಾನೆ ಅಂತ. ಆದ್ದರಿಂದಾಗಿ ಪ್ರಧಾನವಾಗಿ ಇರುವಂತಹ ಉತ್ಸವ ಮೂರ್ತಿ ಏನಿದೆಯೋ ಅದನ್ನು ಭಗವಂತ ಯೋಗ ನಿದ್ರೆಯಲ್ಲಿದ್ದಾನೆ ಅನ್ನುವಂತಹ ಭಾವುಕತೆಯಿಂದ ನಾವು ಅದನ್ನು ಬಳಸದೆ ಪ್ರತ್ಯೇಕವಾದಂತಹ ಒಂದು ಮೃಣ್ಮಯ ಮೂರ್ತಿಯನ್ನು, ಪ್ರತಿಮೆ ಇಲ್ಲದೆ ನಮಗೆ ಆರಾಧನೆ ಆಗೋದಿಲ್ಲ. ಮಾನಸವಾದಂತಹ ಪೂಜೆ ನಮ್ಮಿಂದ ಸಾಧ್ಯ ಇಲ್ಲ. ಒಂದು ಪ್ರತೀಕ ಬೇಕು. ಹಾಗಿದ್ರೆ ಆ ಪ್ರತೀಕವನ್ನು ಎತ್ತಿಕೊಂಡು ಬರಲಿಕ್ಕಾಗೋದಿಲ್ಲ.
ಆ ಕಾರಣಕ್ಕೋಸ್ಕರವಾಗಿ ಪ್ರತ್ಯೇಕವಾದಂತಹ ಒಂದು ಮೃಣ್ಮಯ ಮೂರ್ತಿಯನ್ನು ಮಾಡಿಕೊಂಡು ಭಗವಂತ ಶಯನಾವಸ್ಥೆಯಲ್ಲಿದ್ದಾನೆ, ಉತ್ಸವವನ್ನು ಮಾಡಬೇಕಾಗಿದೆ. ಈ ಕಾಲವನ್ನು ಬಿಟ್ಟರೆ ಮತ್ತೆ ನಮಗೆ ಈ ವ್ರತಾಚರಣೆಯನ್ನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಅದೇ ಭಗವಂತನ ಪ್ರತೀಕವಾಗಿ ಒಂದು ಮೃಣ್ಮಯವಾದಂತಹ ಪ್ರತಿಮೆಯನ್ನು ಇಟ್ಟುಕೊಂಡು ಉತ್ಸವಾದಿಗಳನ್ನು ನಡೆಸುವಂತಹ ಪದ್ಧತಿ ಇಲ್ಲಿ ಇದೆ. ಇಷ್ಟೊತ್ತು ನಮ್ಮೊಂದಿಗಿದ್ದು ಕೃಷ್ಣ ಜನ್ಮಾಷ್ಟಮಿಯ ವಿವಿಧ ವಿಶೇಷತೆ, ಅದರ ಆಚರಣೆಯ ಬಗ್ಗೆ ಹಲವಾರು ವಿಷಯಗಳನ್ನು ವಿನಿಮಯ ಮಾಡಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಶ್ರೀಕೃಷ್ಣ ಎಂದರೆ ಪ್ರಣಯ ಪ್ರವಾಹ, ಕರುಣೆಯ ಕಡಲು, ಧರ್ಮದ ಬೇರು, ಆನಂದದ ತೇರು, ಜಗನಿಯಮಕ, ಜಗದೋದ್ಧಾರಕ, ಈತನ ಸ್ಮರಣೆ ಭವಬಂಧ ವಿಮೋಚನ ಶಕ್ತಿ. ಆತ್ಮೀಯ ವೀಕ್ಷಕರಿಗೆ ಶ್ರೀಕೃಷ್ಣ ಪರಮಾತ್ಮ ಸಕಲ ಐಶ್ವರ್ಯವನ್ನು ಪರಿಪಾಲಿಸಲಿ ಎನ್ನುವುದು ನಮ್ಮೆಲ್ಲರ ಅಭಿಲಾಷೆ. ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ. ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಸ್ಪಂದನ ವಾಹಿನಿ.